ನಮಸ್ತೆ ವೀಕ್ಷಕರೇ, ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತಿನ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ಒಂದು ದಿನ ಡಿಫ್ರೆಂಟ್ ಪ್ರೋಗ್ರಾಮ್ ಇದೆ. ಸೊ ಯುಗಾದಿ ಹಬ್ಬದ ಸಂಭ್ರಮ ಅಂತ ಹೇಳ್ಬೋದು. ಸೊ ಈ ಒಂದು ಸರಣಿ ಕಾರ್ಯಕ್ರಮದಲ್ಲಿ ತುಂಬ ಖುಷಿ ಕೊಡುವಂಥದ್ದೇ, ಯಾಕಂದರೆ ಡಿಫ್ರೆಂಟ್ ಗೆಸ್ಟ್ಗಳು. ಸೊ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಒಬ್ಬರು ಗೆಸ್ಟ್ ಬಂದಿದ್ದಾರೆ, ನಮ್ಮ ಜೊತೆ ಇದ್ದಾರೆ. ಸೊ ಇವ್ರ ಬಗ್ಗೆ ಹೇಳಬೇಕಾದ್ರೆ ತುಂಬಾ ಇದೆ. ಸೊ ಯಾಕಂದರೆ ಇವರು ಪ್ರೊಫೆಷ್ನಲ್ ಆಗಿ ಡಾಕ್ಟರ್ ಆಗಿದ್ದಾರೆ ಈಗ. ಸೊ ಅದ್ರ ಜೊತೆಗೆ ಅವರಿಗೆ ಒಂದು ಸಿಂಗಿಂಗ್ನಲ್ಲಿ ಜಾಸ್ತಿ ಸಣ್ಣ ವಯಸ್ಸಿನಲ್ಲೇ ಆ ಒಂದು ಸಿಂಗಿಂಗ್ ಮೇಲೆ ತುಂಬಾ ಇಂಟ್ರೆಸ್ಟ್ ಬಂದು ಈಗ ದೊಡ್ಡ ಸಿಂಗರ್ ಕೂಡ ಆಗಿದ್ದಾರೆ. ಸಾರೆಗಮಪ, ಸೊ ಮ್ಯಾಂಗ್ಳೂರ್ ಐಡಲ್, ಸೊ ಇದೆಲ್ಲ ಜಾಸ್ತಿಯಾಗಿ ಒಂದೊಂದು ಕಾಂಪಿಟೇಷನಲ್ಲಿ ಸೂಪರ್ ಹಿಟ್ ಆಗಿದ್ದಾರೆ. ಸೊ ಪ್ರೈಸ್ ಕೂಡ ಗೆದ್ಕೊಂಡಿದ್ದಾರೆ. ಸೊ ನಂಗಂತೂ ತುಂಬಾ ಖುಷಿ ಆಗುತ್ತೆ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಅವರನ್ನು ಇಂಟರ್ವ್ಯೂ ಮಾಡಬೇಕು ಅಂತಂದರೆ. ಸೊ ಜಾಸ್ತಿ ತಡ ಮಾಡಬೇಕಂತಿಲ್ಲ, ಅವರನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇನೆ. ನಮ್ಮ ಜೊತೆ ಇದ್ದಾರೆ ಅಭಿಷೇಕ್ ರಾವ್ ಕೊರಡಕಲ್, ಡಾಕ್ಟರ್ ಆಗಿದ್ದಾರೆ ಈಗ. ಸೊ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಸೊ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯ. ಓಕೆ, ಸೊ ಹೇಗಿದ್ರಿ ಸರ್? ಸೂಪರ್ ಅಲ್ವಾ? ಓಕೆ, ಸೂಪರ್ ಅಂದ್ರೆ ನಿಮ್ಮ ಫೇಸ್ ಎಲ್ಲ ಗೊತ್ತಾಗುತ್ತೆ ಸೂಪರ್ ಅಂತ. ಓಕೆ, ಸೊ ಹೇಗೆ ಸರ್ ಹಬ್ಬ ಎಲ್ಲ ಹೇಗೆ ಆಚರಣೆ ಮಾಡ್ತಿದ್ದೀರಾ? ಈಗ ಯುಗಾದಿ ಹಬ್ಬ ಅಂದ್ರೆ ಯಾವಾಗ್ಲೂ ಸ್ಪೆಷಲ್ ಅಲ್ವಾ? ಸ್ಪೆಷಲ್, ತುಂಬಾನೇ ಸ್ಪೆಷಲ್. ಆಕ್ಚುಲಿ ಈಗ ಫ್ರಾಂಕ್ಲಿ ಹೇಳ್ಬೇಕಂದ್ರೆ ಈಗ ನಮ್ಗೆ ಸ್ವಲ್ಪ ಬಿಸಿ ಶೆಡ್ಯೂಲ್, ಹಾಸ್ಪಿಟಲ್ ಅದೆಲ್ಲ ಇದ್ದಾಗ ಸೊ ಅಷ್ಟು ಆಚರಿಸ್ಲಿಕ್ಕೆ ಆಗುದಿಲ್ಲ. ಬಟ್ ನಮ್ ತಾಯಿ ಅಂತೂ ಮೇಕ್ ಶೂರ್ ದಟ್ ಈ ಹಬ್ಬ ಆಚರಿಸ್ಬೇಕಂತ. ಮತ್ತೆ ಚಿಕ್ಕವರಿರುವಾಗ ಯುಗಾದಿ ಹಬ್ಬ ಅಂದ್ರೆ ನಮ್ಗೆ ಬಹಳ ಒಂದು ಖುಷಿದು ಒಂದು ಸಂಗತಿ. ಮತ್ತೆ ಇನ್ನೊಂದು ಸ್ಪೆಷಲ್ ಏನಂದ್ರೆ ನಮ್ ತಾಯಿ ಒಳ್ಳೊಳ್ಳೆ ಅಡಿಗೆ ಎಲ್ಲ ಮಾಡ್ತಾರೆ. ಯುಗಾದಿ ಅಂದ್ರೆ ಪಾಯಸ ಆಗ್ಲಿ ಇಲ್ಲ ಕಡುಬು ಆಗ್ಲಿ ಏನಾದ್ರು ಡಿಫ್ರೆಂಟ್ ಆಗಿ ಏನೋ ಮಾಡ್ತಿದ್ರು. ಸೊ ನಮ್ಗೆ ಯುಗಾದಿ ಬಂದ ತಕ್ಷಣ ಒಳ್ಳೆ ಊಟ ಸಿಗ್ತದೆ ಅಂತ ಮನೇಲಿ ಭಾರಿ ಖುಷಿ. ಅದೊಂದು ಸಂತೋಷ ಯುಗಾದಿ ಅಂದ್ರೆ, ಈಗ್ಲೂ ಹಾಗೆ. ಬಟ್ ಈಗ ನೀವು ಹೇಳಿದಾಗನೆ ತಾಯಿ ಪಾಯಸ ಮಾಡ್ತಾರೆ, ಸ್ವೀಟ್ ಮಾಡ್ತಾರೆ, ಹಾಗೆ ಹೀಗೆ ಅಂತ. ಬಟ್ ನಿಮ್ಗೆ ಪುರ್ಸೊತ್ತು ಇರುತ್ತಾ ಟೇಸ್ಟ್ ಮಾಡ್ಲಿಕ್ಕೆ? ಅದೇ ಹೇಳಿದಲ್ಲ, ಈಗ ಅಷ್ಟು ಪುರ್ಸೊತ್ತಿಲ್ಲ ಅಲ್ವಾ. ಬಟ್ ಆದ್ರೂ ಪಾಯಸಕ್ಕೆಲ್ಲ ನಾವು ಪುರ್ಸೊತ್ ಮಾಡ್ಕೊಳ್ತೇವೆ ಅಲ್ವಾ, ಹಾಗೆ ಅಂತಂದ್ರೆ ಅಲ್ಲ. ಬಟ್ ಚಿಕ್ಕವರಿರುವಾಗ ಇನ್ನೂ ನಮ್ಗೆ ಟೈಮ್ ಇರ್ತಿತ್ತು. ವಿ ಯೂಸ್ ಟು ಎಂಜಾಯ್ ಇಟ್ ಮೋರ್ ಆಕ್ಚುಲಿ. ಈಗ ಅದು ಅಷ್ಟು ಮತ್ತೆ ಅದು ಹೇಳಿದ ಹಾಗೆ ನಾವು ಚಿಕ್ಕವರಿರುವಾಗ ನಾವು ನಮ್ಗೆ ಆಗ ಟೆಕ್ನಾಲಜಿ, ವಿ ಆರ್ ನಾಟ್ ಟೆಕ್ನಾಲಜಿಯಲ್ಲಿ ಇರ್ಲಿಲ್ಲ ನಮ್ಮ ಟೈಮಲ್ಲಿ. ನಾವು 90s ಕಿಡ್ಸ್ ಅಂತ ಹೇಳಿ ನಮ್ಮ ಟೈಮಲ್ಲೆಲ್ಲ ಏನ್ ಮೊಬೈಲ್ ಏನಲ್ಲ, ನಮ್ಗೆ ಆಟ ಗಮ್ಮತ್ ಅಂದ್ರೆ ಹಬ್ಬ. ಬಟ್ ಈಗ ಮಕ್ಕಳಿಗೆ ಅದು ಹಬ್ಬದ ಏನಂತಾನೆ ಗೊತ್ತಿಲ್ಲ, ಮೊಬೈಲ್ ಅಲ್ಲೇ ಇರ್ತಾರೆ. ಬಟ್ ಅದೇ ಈಗ ನನ್ಗೆ ಅನ್ಸೋ ಪ್ರಕಾರ ಅವರು ಇದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಯಾಕಂದ್ರೆ ಆಗ್ಲೇ ನೀವು ಲೈಫ್ ಅಂದ್ರೆ ಏನು ಅದ್ರದ್ದು ಎಲ್ಲ ಸಣ್ಣ ಸಣ್ಣ ಹ್ಯಾಪಿನೆಸ್, ಖುಷಿಗಳನ್ನ ನಾವು ಮಿಸ್ ಮಾಡ್ಕೊಳ್ಳೋದಿಲ್ಲ. ನಮ್ ಟೈಮಲ್ಲಿ ಅದೊಂದು ಅಡ್ವಾಂಟೇಜ್ ಇತ್ತು ನಮ್ಗೆ. ಕರೆಕ್ಟ್. ಓಕೆ ಸರ್, ಈಗ ನಿಮ್ಮ ಹತ್ರ ಒಂದು ಪ್ರಶ್ನೆ ಏನಂದ್ರೆ, ಈ ಒಂದು ಪ್ರಶ್ನೆ ಸ್ವಲ್ಪ ಆನ್ಸರ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ನಿಮ್ಗೆ. ಸೊ ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ಆಸ್ ಅ ಡಾಕ್ಟರ್ ಆಗಿ ಇಂಟ್ರೊಡ್ಯೂಸ್ ಮಾಡ್ಬೇಕಾ ಅಲ್ಲ ಸಿಂಗರ್ ಆಗಿ ಇಂಟ್ರೊಡ್ಯೂಸ್ ಮಾಡೋದ್ರಲ್ಲಿ ಖುಷಿ ಯಾವ್ದು ಖುಷಿ? ಇದು ಮೋಸ್ಟ್ ಕಾಮನ್ಲಿ ಆಸ್ಕ್ಡ್ ಕ್ವಶನ್. ಓಕೆ, ಒಂದು ಸಾರೆಗಮಪದಲ್ಲಿ ಕೇಳಿದ್ರು. ಸೊ ಏನಾಗ್ತದೆ ಅಂದ್ರೆ ನನ್ಗೆ ಐ ವುಡ್ ಲೈಕ್ ಟು ಬಿ ರೆಕಗ್ನೈಸ್ ಆಸ್ ಅ ಡಾಕ್ಟರ್ ಫಸ್ಟ್. ಓಕೆ, ಡಾಕ್ಟರ್ ಫಸ್ಟ್ ನಾನು. ಅದಾದ್ಮೇಲೆ ಪ್ಯಾಷನ್ ಆಗಿ ನಾನು ಮ್ಯೂಸಿಕ್ ಅನ್ನ ಮಾಡ್ತಾ ಇದ್ದೇನೆ. ಸೊ ಪ್ರೊಫೆಷನಲಿ ಐ ಆಮ್ ಎ ಡಾಕ್ಟರ್, ಸಿಂಗರ್ ಆಸ್ ಎ ಪ್ಯಾಷನ್. ಓಕೆ, ಸೊ ಸಿಂಗರ್ ಅನ್ನ ಆದ್ರೂ ನಾನು ಪ್ಯಾಷನ್ ಅನ್ನ ಸೀರಿಯಸ್ ತಗೊಂಡು ಐ ಆಮ್ ಟ್ರೈಂಗ್ ಟು ಡೂ ಇಟ್. ಅಂದ್ರೆ ಅದನ್ನ ಸೀರಿಯಸ್ ಆಗಿ ಆಸ್ ಎ ಸಿಂಗರ್ ನಾನು ಹೇಗೆ ಬೆಳಿಬಹುದು ಅದನ್ನ ನಾನು ಮಾಡ್ತಾ ಇದ್ದೇನೆ ಈಗ. ಓಕೆ, ಸೊ ಐ ವುಡ್ ಲೈಕ್ ಟು ಬಿ ರೆಕಗ್ನೈಸ್ ಆಸ್ ಎ ಡಾಕ್ಟರ್ ಕಮ್ ಸಿಂಗರ್. ಓಕೆ, ಡಾಕ್ಟರ್ ಕಮ್ ಸಿಂಗರ್. ಸೊ ನೀವು ಹೇಳಿದಾಗನೆ ಡಾಕ್ಟರ್ ಅಂದ್ರೆ ಯಾವ್ದ್ರಲ್ಲಿ ಸರ್? ನಾನು ಆಕ್ಚುಲಿ MBBS ಮುಗಿಸಿ ದೆನ್ ಐ ಫಿನಿಶ್ಡ್ ಮೈ ಮಾಸ್ಟರ್ಸ್ MD ಅನಸ್ಥಿಶಿಯಾಲಜಿಯಲ್ಲಿ ಮಾಡಿದೆ. ಓಕೆ, ಸೊ ಈಗ ನಾನು KMC ಮಣಿಪಾಲ್ ಅಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಅನಸ್ಥಿಶಿಯಾದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತೀನಿ. ಓಕೆ, ಕಲ್ತು ಸಾಕಾಯ್ತಾ? ಸಾಕಾಗಿದೆ. ಕರೆಕ್ಟ್. ಸೊ MBBS ಅಂದ್ರೆ ಅಯ್ಯೋ ಅದು ಭಯಂಕರ ಅಲ್ವಾ? ನೀವು ನಿಮ್ಮ ಎಕ್ಸ್ಪ್ರೆಷನ್ ನೋಡುವಾಗನೇ ಗೊತ್ತಾಗುತ್ತೆ ತುಂಬಾ ಕಷ್ಟ ಇರ್ಬೋದು ಅಂತ. ಸೊ ನಾರ್ಮಲ್ ನಮ್ ತರ ಹೇಗೆ ಮಾಡ್ಬೋದಾ MBBS? ಎಲ್ಲರೂ ಮಾಡ್ಬೋದು. ಇಂಟ್ರೆಸ್ಟ್ ಬೇಕು, ಅದು ಮನಸ್ಸಿದ್ದರೆ ಮಾರ್ಗ ಅಂತ. ಐ ಫರ್ಮ್ಲಿ ಬಿಲೀವ್ ಇನ್ ದಟ್ ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ ಅಂತ. ಅಂದ್ರೆ ನಾನ್ ಸಹ ಸೇರುವಾಗ ಗೊತ್ತಿತ್ತು ಇಟ್ ವೋಂಟ್ ಬಿ ಈಸಿ ಅಂತ. ಬಟ್ ನಾನು ನನ್ನ ತಂದೆ ಎಲ್ಲ ಡಾಕ್ಟರ್ಸ್. ಬಟ್ ಅದೇ ಬಾರಿ ನಂಗೆ ತುಂಬಾ ಖುಷಿ ಕೊಡೋದು. ಯಾಕಂದ್ರೆ ಏನಂದ್ರೆ ನಿಮ್ಮ ಇಡೀ ಫ್ಯಾಮಿಲಿ ಫುಲ್ ಡಾಕ್ಟರ್ ಅಲ್ವಾ? ಡಾಕ್ಟರ್ ಫ್ಯಾಮಿಲಿ. ಓಕೆ, ಅಂದ್ರೆ ನಮ್ಮ ಅಜ್ಜನ ತಮ್ಮ ಎಲ್ಲ ಇಲ್ಲೇ ಎಲ್ಲ ಕಟ್ಪಾಡಿ, ನಮ್ಮ ಉಡುಪಿ ಸೈಡ್ ಅಲ್ಲೇ ನಾವು ಇದ್ದಿದ್ದೆಲ್ಲ ಬೇಸ್ಡ್ ಬೇಸಿಕಲಿ. ಸೊ ಅಜ್ಜ ಕಟ್ಪಾಡಿಲಿದ್ರು, ಮತ್ತೆ ನನ್ನ ಅಜ್ಜನ ತಮ್ಮ ಪ್ರಾಕ್ಟೀಸ್ ಮಾಡ್ತಾ ಇದ್ರು, ಮತ್ತೆ ನನ್ನ ತಂದೆ ತಮ್ಮ
ಮತ್ತೆ ಎಲ್ರು ಮತ್ತೆ ನನ್ನ ತಂಗಿ ಮತ್ತೆ ನನ್ನ ಭಾವ, ನನ್ನ ಹೆಂಡತಿ, ಲಿಸ್ಟ್ ಗೋಸ್ ಆನ್. ಅಂದ್ರೆ ಆಕ್ಚುಲಿ ಬೆಸ್ಟ್ ವೇ ಟು ಟೆಲ್, ನಾನು ಸಾರೆಗಮಪದಲ್ಲಿ ಅದೇ ಹೇಳಿದೆ, ಬೆಸ್ಟ್ ವೇ ಟು ಟೆಲ್ ಈಗ ಸದ್ಯಕ್ಕೆ ನನ್ನ ತಾಯಿ ಬಿಟ್ರೆ ಎಲ್ಲರೂ ಡಾಕ್ಟರ್ಸ್ ಆಗಿದ್ದಾರೆ. ತಾಯಿ ಹೌಸ್ ಮೇಕರ್ ಅಂಡ್ ಸೋಷಿಯಲ್ ವರ್ಕ್, ಶ್ರೀಮತಿ ವಸಂತಿ ರಾವ್ ಕೊರಡೆ. ಸೊ ಬಟ್ ಶಿ ಇಸ್ ದ ಮೇನ್ ಪಿಲ್ಲರ್ ಎಲ್ಲರಿಗೂ. ಓಕೆ, ಸೊ ಗ್ರೇಟ್. ಅಂಡ್ ಒಂದು ಡಾಕ್ಟರ್ಸ್ ಫ್ಯಾಮಿಲಿ ಅಂತ ಹೇಳುವಾಗ ಒಂದು ಅಡ್ಜಸ್ಟ್ಮೆಂಟ್ ಅಲ್ವಾ, ಎಲ್ರಿಗೂ ಗೊತ್ತಿರುತ್ತೆ. ಸೊ ಕೆಲವೊಂದ್ಸತಿ ನಿಮಗೆ ಟೈಮ್ ಸೆನ್ಸ್ ಸ್ವಲ್ಪ ಅಂದ್ರೆ ಪಾಪ ಮೇ ಬಿ ಟೈಮಿಂಗ್ ಸ್ವಲ್ಪ ಜಾಸ್ತಿ ಇರ್ಬೋದು, ಅಲ್ಲೇ ಹಾಸ್ಪಿಟಲ್ ಅಲ್ಲಿ ವರ್ಕ್ಸ್ ಜಾಸ್ತಿ ಇರ್ಬೋದು, ಅಡ್ಜಸ್ಟ್ಮೆಂಟ್ ಇರಲೇಬೇಕು ಅಲ್ವಾ. ಓಕೆ, ಸೊ ಇದು ನಿಮ್ಗೆ ಸಿಂಗಿಂಗ್ ಅಂದ್ರೆ ಯಾವ ಅಂದ್ರೆ ಏಜ್ ಅಂದ್ರೆ ಮೇ ಬಿ ಥರ್ಡ್ ಸ್ಟ್ಯಾಂಡರ್ಡ್? ಇಲ್ಲ, ಹಾಗಂದ್ರೆ ನನ್ಗೆ ತಂದೆ ತಾಯಿ ಏನ್ ಹೇಳ್ತಾರೆ ಅಂದ್ರೆ, ನಾನು ಚಿಕ್ಕವನಿಂದ ನಾನು ಮುಂಚೆ ಅಳ್ತಿದ್ರೆ ಸಾಂಗ್ ಹಾಕಿದ್ರೆ ನಾನು ಸ್ಟಾಪ್ ಮಾಡ್ತಿದ್ದೆ. ಇವನ್ 2-3 ಫೋಟೋಸ್ ತೆಗೆದಿದ್ದಾರೆ. ಸೊ ಬಟ್ ನನ್ಗೆ ನೆನಪಿದ್ದ ಪ್ರಕಾರ ನಾನೊಂದು ಮೇ ಬಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಇರ್ಬೋದು. ಸೊ ಸೆಕೆಂಡ್ ಸ್ಟ್ಯಾಂಡರ್ಡ್ ಇಂದ ನನ್ನ ತಾಯಿ ಮಹಿಳಾ ಮಂಡಲ ಕಟ್ಪಾಡಿ ಇದು ಪ್ರೆಸಿಡೆಂಟ್ ಆಗಿ, ಈಗಲೂ ಪ್ರೆಸಿಡೆಂಟ್. ಸೊ ಶಿ ವಾಸ್ ವೆರಿ ಎಂಥೂಸಿಯಾಸ್ಟಿಕ್. ನನ್ನ ತಾಯಿ ಶಿ ಇಸ್ ಈಗಲೂ ಯಕ್ಷಗಾನ ಎಲ್ಲ ಮಾಡ್ತಾರೆ. ಅಮ್ಮ ನಾಟಕ, ಯಕ್ಷಗಾನ, ಶಿ ಇಸ್ ವೆರಿ ಆಕ್ಟಿವ್ ಲೇಡಿ ಅಲ್ವಾ. ಸೊ ಅಮ್ಮನಿಗೆ ತುಂಬಾ ಆಸೆ ಇತ್ತು ನಾವು ಇದು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಏನಾದ್ರು ಮಾಡ್ಬೇಕಲ್ಲ. ಸೊ ಆಗ ಕಟ್ಪಾಡಿಯಲ್ಲಿ ಮಹಿಳಾ ಮಂಡಲದಲ್ಲಿ ಸಂಗೀತ ಮತ್ತೆ ಡ್ಯಾನ್ಸ್ ಕ್ಲಾಸ್ ಅನ್ನ ಅಮ್ಮ ಸ್ಟಾರ್ಟ್ ಮಾಡಿ 92, 93 ಆ ಟೈಮ್. ಸೊ ಆಗ ನಾವೆಲ್ಲ ಫಸ್ಟ್ ಸ್ಟೂಡೆಂಟ್ಸ್. ಶ್ರೀಮತಿ ವಾರಜಾಕ್ಷಿ ಆರ್ ಭಟ್ ಅಂತ ಕರ್ನಾಟಿಕ್ ಹೇಳ್ಕೊಡ್ತಿದ್ರು ಕಟ್ಪಾಡಿ ಫಸ್ಟ್ ಕ್ಲಾಸಸ್ ಅಲ್ಲಿ. ಕಟ್ಪಾಡಿಯಲ್ಲೆಲ್ಲ ಕ್ಲಾಸಸ್ ಇರ್ತಿದ್ರು. ಅದಾದ್ಮೇಲೆ ಲಕ್ಷ್ಮೀ ಗುರುರಾಜ್ ಮತ್ತೆ ಸುಧೀರ್ ಕೊಡೂರ್ ಅವರು ಡ್ಯಾನ್ಸ್ ಕ್ಲಾಸಸ್, ಭರತನಾಟ್ಯಂ ಕ್ಲಾಸಸ್ ಮಾಡಿಸ್ತಾ ಇದ್ರು. ಸೊ ನಮ್ಗೆ ಫಿಕ್ಸ್, ನಾನು ಸೆಕೆಂಡ್ ಥರ್ಡ್ ಸ್ಟ್ಯಾಂಡರ್ಡ್ ಇಂದ ಸಾಟರ್ಡೆ ಸಂಡೇ ಅಂದ್ರೆ ಎಲ್ಲರೂ ಕ್ರಿಕೆಟ್ ಆಡ್ಲಿಕ್ಕೆ ಹೋದ್ರೆ ನಾವು ಕರ್ನಾಟಿಕ್ ಭರತನಾಟ್ಯಂ. ಸೊ ಭರತನಾಟ್ಯಂ ಮತ್ತೆ ಕರ್ನಾಟಿಕ್ ಆಲ್ಮೋಸ್ಟ್ 8 to 10 years ಕಲ್ತೀನಿ. ಭರತನಾಟ್ಯಂ ಕೂಡ ಭರತನಾಟ್ಯಂ ಕಲ್ತೀನಿ ಅಲ್ವಾ. ಓಕೆ, ಗ್ರೇಟ್. ಸೊ ಹಾಗಾಗಿ ನಾನು ಮತ್ತೆ ನನ್ನ ತಂಗಿ ಇಬ್ರು ಅಲ್ವಾ. ಸೊ ತಂಗಿ ಸಿಂಗಿಂಗ್ ಮಾಡ್ತಾರಾ? ತಂಗಿ ಅವಳು ಆಕ್ಚುಲಿ ಶಿ ಇಸ್ ಅ ಪಿಡಿಯಾಟ್ರಿಷಿಯನ್. ಅವಳು ಮೈಸೂರಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ಬಟ್ ಅವಳು ವೆರಿ ಗುಡ್ ಸಿಂಗರ್. ಸಾರೆಗಮಪದಲ್ಲಿ ನನ್ನ ಜೊತೆ ಹಾಡಿದ್ಲು ಫ್ಯಾಮಿಲಿ ರೌಂಡ್ ಅಲ್ಲೆಲ್ಲ. ಶಿ ಇಸ್ ವೆರಿ ಗುಡ್ ಸಿಂಗರ್. ಬಟ್ ಅದೇ ಈಗ ಮಗು ಆಯ್ತು, ಸ್ವಲ್ಪ ಶಿ ಇಸ್ ಬಿಸಿ ವಿತ್ ಅಲ್ಲ. ಬಟ್ ನಾವು ಅವಳು ಈಗ ಮೆಲ್ಲ ನನ್ನನ್ನು ನೋಡಿ ಸ್ವಲ್ಪ ಅವಳು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಕರೆಕ್ಟ್. ಓಕೆ, ಸೊ ಗ್ರೇಟ್. ಅಂಡ್ ಆಗ್ಲಿ, ನಿಮ್ಮ ಒಂದು ಜರ್ನಿ ನಂಗೆ ತುಂಬಾ ಖುಷಿ ಕೊಡುತ್ತೆ. ಯಾಕಂದ್ರೆ ಕಂಪ್ಲೀಟ್ ಸ್ಟೋರಿ ಹೇಳ್ಬೇಕಾಗುತ್ತೆ ನಮ್ಮ ವೀಕ್ಷಕರಿಗೆ. ಅಂಡ್ ಒಂದ್ ಸೈಡ್ ನೀವು ಡಾಕ್ಟರ್, ಒಂದ್ ಸೈಡ್ ಸಿಂಗರ್, ಇದನ್ನ ಎರಡು ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ. ಸರ್ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅದೊಂದು ಹೇಳಿ ನೀವು. ಅಂದ್ರೆ ಏನಂದ್ರೆ ಮ್ಯಾನೇಜ್ ಮಾಡೋದ್ಕಿಂತ ಇಟ್ ಇಸ್ ಲೈಕ್ ಅದೇ ಹೇಳಿದೆಲ್ಲ, ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ. ಸೊ ನನ್ಗೆ ಏನ್ ಅನ್ಸುತ್ತೆ ಅಂದ್ರೆ, ನಿಮ್ಗೆ ಏನ್ ನಿಜ ಇಷ್ಟ ಇದೆ ಅದ್ ನೀವು ಯು ವಿಲ್ ಫೈಂಡ್ ಎ ವೇ ಟು ಡೂ ಇಟ್. ಅಂದ್ರೆ ನೀವು ಅದನ್ನ ಹೇಗಾದ್ರೂ ಮಾಡಿ ಟೈಮ್ ಮಾಡ್ತೀರಿ. ಮತ್ತೆ ಇನ್ನೊಂದೇನಂದ್ರೆ, ನಾನು ಫಸ್ಟ್ ಡಾಕ್ಟರ್ ಆದೆ. ನನ್ಗೆ ಐ ಫೋಕಸ್ಡ್ ಸರ್ಟನ್ ಥಿಂಗ್ಸ್. ಈಗ ನಾನು MBBS ಮಾಡುವವರೆಗೆ ಐ ಫೋಕಸ್ಡ್ ಆನ್ ಬೀಯಿಂಗ್ ಎ ಡಾಕ್ಟರ್. ಆಗ ಆದ್ರೂ ಹಾಡೋದು ಬಿಡ್ಲಿಲ್ಲ. ಪ್ಯಾಷನ್ ಏನಾಗುತ್ತೆ ಅಂದ್ರೆ, ಮೇಕಿಂಗ್ ಯುವರ್ ಪ್ಯಾಷನ್ ಆಸ್ ಎ ಪ್ರೊಫೆಷನ್ ಅಂಡ್ ಪ್ಯಾಷನ್ ಪ್ರೊಫೆಷನ್ ಜೊತೆ ಹ್ಯಾಂಡ್ ಇನ್ ಹ್ಯಾಂಡ್ ಹೋಗೋದು ಎರಡು ಡಿಫ್ರೆಂಟ್. ನನ್ನ ಪ್ರಕಾರ ಮೇಕಿಂಗ್, ಈಗ ಕೆಲವರು ಹೇಳ್ತಾರೆ ಮೇಕ್ ಯುವರ್ ಪ್ಯಾಷನ್ ಆಸ್ ಪ್ರೊಫೆಷನ್. ಬಟ್ ನನ್ನ ಪ್ರಕಾರ, ನಂದು ಒಪಿನಿಯನ್ ಹೇಗಿರುತ್ತೆ ಅಂದ್ರೆ, ಫೈನಲಿ ಎಂಡ್ ಆಫ್ ದ ಡೇ ಯು ಹ್ಯಾವ್ ಟು ಪೇ ಯುವರ್ ಬಿಲ್ಸ್. ಮನೆಯದು ಈಗ ಏನಿದ್ರು ನಿಮ್ ಫ್ಯಾಮಿಲಿ ನೋಡ್ಕೊಳ್ಬೇಕು, ಮತ್ತೆ ನಿಮ್ಮ ತಂದೆ ತಾಯಿ ನೋಡ್ಕೊಳ್ಬೇಕು, ಹೆಂಡತಿ ನೋಡ್ಕೊಳ್ಬೇಕು, ಏನಾರಿದ್ರು ನಿಮ್ಗೆ ದುಡ್ಡು ಮತ್ತೆ ಹಣ ಇಂಪಾರ್ಟೆಂಟ್ ಆಗ್ತದೆ ಲೈಫ್. ಸೊ ನನ್ನ ಪರ್ಸನಲ್ ಒಪಿನಿಯನ್ ಅಂದ್ರೆ, ಏನಿದ್ರು ಪ್ರಾಕ್ಟಿಕಲ್ ಆಗಿರ್ಬೇಕು. ಸೊ ನಾನು ದೋ ಐ ವಾಸ್ ಎ ಸಿಂಗರ್, ನಾನು ಒಳ್ಳೆ ಹಾಡ್ತಿದ್ದೆ ಕಾಲೇಜಲ್ಲಿ, ಸ್ಕೂಲಲ್ಲಿ ಇರುವಾಗ ಸಹ ತುಂಬಾ ನಂಗೆ ಎಂಕರೇಜ್ಮೆಂಟ್ ಇತ್ತು. ಲಿಟಲ್ ರಾಕ್ ಇಂಡಿಯನ್ ಸ್ಕೂಲ್ ಅಲ್ಲಿ ಓದಿದ್ದೆ. ಸೊ ತುಂಬಾ ಇಂಟರ್ ಸ್ಕೂಲ್ ಕಾಂಪಿಟೇಷನ್ ಹೋಗ್ತಾ ಇದ್ದೆ. ಅಲ್ಲೆಲ್ಲ ನಂಗೆ ತುಂಬಾ ಜನ ಎಂಕರೇಜ್ ಮಾಡ್ತಿದ್ರು. ಅದಾದ್ಮೇಲೆ MGM ಕಾಲೇಜ್ ಉಡುಪಿಯಲ್ಲಿ ನಾನು PUC ಮಾಡಿದ್ದೆ. ಅದಾದ್ಮೇಲೆ ಐ ಜಾಯಿಂಡ್ AJ ಶೆಟ್ಟಿ ಮ್ಯಾಂಗ್ಳೂರ್ ಫಾರ್ MBBS. ಅಲ್ಲಿ ಐ ಸ್ಟಾರ್ಟೆಡ್ ಅಗೇನ್ ಮೈ ಮ್ಯೂಸಿಕ್ ಕೆರಿಯರ್ ಅಂತ ಅನ್ಬೋದು. ಅಂದ್ರೆ ಸ್ಲೋಲಿ ಐ ಸ್ಟಾರ್ಟೆಡ್ ಪಾರ್ಟಿಸಿಪೇಟಿಂಗ್ ಇನ್ ಕಾಂಪಿಟೇಷನ್. ತುಂಬಾ ಹಾಡ್ಲಿಕ್ಕೆ ಶುರು ಮಾಡಿದೆ. ಇಂಟರ್ ಕಾಲೇಜ್ ಎಲ್ಲ ವಿನ್ ಆಗ್ತಾ ಇದ್ದೆ. ಸೊ ಅಲ್ಲಿ ನಾನು ಏನ್ ಮೇನ್ ಮಾಡಿದ್ದಂದ್ರೆ, ಓದ್ತಾ ಇದ್ದೆ, ಇಷ್ಟು ಸ್ಟಡಿ ಒಳ್ಳೆ ಸ್ಕೋರ್ಸ್ ಮಾಡಿ ತೆಗಿತಿದ್ದೆ. ಬಟ್ ಹಾಡುದು ಬಿಡ್ಲೇ ಇಲ್ಲ. ಐ ಕೆಪ್ಟ್ ಆನ್ ಸಿಂಗಿಂಗ್. ಬಟ್ ಒಂದು ಅದರಲ್ಲಿ ಏನಂದ್ರೆ 2 years ಗ್ಯಾಪ್ ಇತ್ತು. ಅವಾಗ ಸಿಂಗಿಂಗ್ ಅನ್ನ ಸ್ವಲ್ಪ ಸೈಡ್ ಅದು ನಾನು ಯಾವಾಗ ಇಟ್ಟಿದ್ದೆ ಅಂದ್ರೆ MBBS ಟೈಮಲ್ಲಿ. MBBS ಅಲ್ಲಿ ನಾನು ಯಾವಾಗ್ಲೂ ಹಾಡ್ತಾನೆ ಇದ್ದೆ. MBBS ಆದ್ಮೇಲೆ ನಮ್ಗೆ MD ತೆಗಿಬೇಕಂತ ಅದೇ ಹೇಳುದಲ್ಲ, ನಮ್ದು ಓದುದು ನೆವರ್ ಎಂಡಿಂಗ್. ನಮ್ಮ ಮೆಡಿಕಲ್ ಪ್ರೊಫೆಷನಲ್ ಹೇಗಂದ್ರೆ, ಕೆಲವ್ರು ಹೇಳ್ತಿರು ಸೆಕೆಂಡ್ PUC ಆಗ್ಲಿ ಒಳ್ಳೆ ಮತ್ತೆ ಲೈಫ್ ಸೆಟ್ ನಿಂದ.
ಸೆಕೆಂಡ್ ಪಿ ಯು ಸಿ ಆಯ್ತು, MBBS ತಗೊಂಡೆ. MBBS ಆದ್ಮೇಲೆ MD ಮಾಡು, ಲೈಫ್ ಸೆಟ್. ಸೊ ಇದು ಲೈಫ್ ಸೆಟ್ ಯಾವಾಗ ಆಗ್ತದೆ ಅದೇ ಒಂದು ಕ್ವಶನ್ ಮಾರ್ಕ್ ಅಲ್ವಾ? ನಾನು ಯಾವಾಗಲೂ ಹಾಗೆ ಯೋಚನೆ ಮಾಡಿದೆ. MD ತೆಗಿಲಿಕ್ಕೆ ನನಗೆ ತುಂಬಾ ಕಷ್ಟ, ಅಂದ್ರೆ ಎಂಟ್ರೆನ್ಸ್ ಎಕ್ಸಾಮ್ ಇರ್ತದೆ. ಓಕೆ. ಸೊ ಇಟ್ ಇಸ್ ವೆರಿ ಟಫ್, ವೆರಿ ಕಾಂಪಿಟೇಟಿವ್. ಸೊ ಅದಕ್ಕೆ ನಾನು ತುಂಬಾ 2 ವರ್ಷ ಒದ್ದಾಡಿದ್ದೇನೆ. ಆಗೇನಾಯ್ತು, ಐ ಕಂಪ್ಲೀಟ್ಲಿ ಲೆಫ್ಟ್ ಸಿಂಗಿಂಗ್. ಓಕೆ. ಸೊ ಅಲ್ಲಿ ಏನಂದ್ರೆ ನಿಮ್ಮ ಒಂದು ಥಾಟ್ಸ್ ಬರ್ಬೋದು, ಹ್ಯಾಪಿನೆಸ್ ಇಲ್ಲ ನನ್ನ ಲೈಫಲ್ಲಿ ಅನ್ನೋ ವಿಷಯ. ಅದು ನನ್ನ ಟರ್ನಿಂಗ್ ಪಾಯಿಂಟ್ ಆಕ್ಚುಲಿ. ಅಂದ್ರೆ MD ತೆಗಿಯುವಾಗ ನಾನು ಅಷ್ಟು ಸೀರಿಯಸ್ ಇರಲಿಲ್ಲ. MD ಓದುವಾಗ ಫಸ್ಟ್ ಇಯರ್. ಅದಾದ್ಮೇಲೆ ನಾನು ಕೇರಳಕ್ಕೆ ಹೋದೆ. ಓಕೆ. ಸೊ ಕೇರಳದಲ್ಲಿ ಕೋಟೆಯಂ ಅಂತ ಒಂದು ಜಾಗ ಇದೆ. ಸೊ ಅಲ್ಲಿ ನಾನು ಎಂಟ್ರೆನ್ಸ್ ಕೋಚಿಂಗ್ ಮಾಡ್ತಾ ಇದ್ದೆ. ಸೊ ಅಲ್ಲಿ ನನಗೆ ಒಂಥರ ಇಟ್ ವಾಸ್ ಅಂದ್ರೆ ಏನಂತಾರೆ ಐಕ್ಯ ಅಂತಾರೆ, ಒಂಥರ ನನ್ಗೆ ಅನಿಸ್ತು. ಅಂದ್ರೆ ನಾನು ಇದೇ ಮಾಡ್ತಾ ಕೂತ್ರೆ ನಾನು ಲೈಫಲ್ಲಿ ಹ್ಯಾಪಿ ಇರುವುದಿಲ್ಲ. ದುಡ್ಡು ಬರ್ಬೋದು ಲೈಫಲ್ಲಿ, ಫೈನಾನ್ಷಿಯಲಿ ಐ ವಿಲ್ ಬಿ ಹ್ಯಾಪಿ, ಬಟ್ ಮನ್ಸಿಗೆ ಆತ್ಮಕ್ಕೆ ದುಡ್ಡು ಎಷ್ಟು ಬಂದ್ರು ಕೂಡ ಆತ್ಮಕ್ಕೆ ಹ್ಯಾಪಿನೆಸ್ ಬೇಕಲ್ಲ. ಸೊ ಐ ರಿಯಲೈಸ್ ದಟ್ ಹೌ ಇಂಪಾರ್ಟೆಂಟ್ ಮ್ಯೂಸಿಕ್ ಈಸ್ ಇನ್ ಮೈ ಲೈಫ್. ನಾವು ನಮ್ಗೆ ಏನ್ ಇಷ್ಟ ಅದನ್ನ ಬಿಟ್ರೆ ನಮ್ಗೆ ಗೊತ್ತಾಗ್ತದೆ ಎಷ್ಟು ನಮ್ಗೆ. ಸೊ ನಂದು ಆಗಿದ್ದ ಹಾಗೆ ನಾನು ಬಿಟ್ಟೆ ಅಲ್ಲ ಹಾಡುದು. ಆಗ ನನ್ಗೆ ಕೇರಳದಲ್ಲಿ ಅನಿಸ್ತು, ನಾನು ಹಾಡುದು ಯಾಕೆ ಬಿಟ್ಟೆ, ನಾನು ಈಗ ನನ್ ಖುಷಿ ಕೊಡುದನ್ನ ನಾನು ಯಾಕೆ ಬಿಟ್ಟೆ. ಈಗ ನಾನು ಓದ್ಬೇಕು, ಬಟ್ ಅದು ನಮ್ಮ ಬಾಡಿಗೆ, ನನ್ನ ಬಾಡಿಗೆ, ಬಟ್ ನನ್ನ ಆತ್ಮಕ್ಕೆ ಮ್ಯೂಸಿಕ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಇದಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ರೆಡಿ ಅಂತ ನಾನು ರಿಯಲೈಸ್ ಡಿಸೈಡ್ ಮಾಡಿ. ಕೇರಳದಲ್ಲಿ ಐ ಡಿಸೈಡೆಡ್ 10 kg ಐ ಹ್ಯಾಡ್ ಲಾಸ್ಟ್. ಅಲ್ಲಿ ಸ್ವಲ್ಪ ನಾ ವೆಜಿಟೇರಿಯನ್, ಅಲ್ಲೆಲ್ಲ ಸ್ವಲ್ಪ ಕಷ್ಟ ಇದೆ. ಬಟ್ ಆಗ ಐ ಡಿಸೈಡೆಡ್ ದಟ್ ಮ್ಯೂಸಿಕ್ ಅಲ್ಲಿ ಏನಾರು ಮಾಡ್ಲೇಬೇಕು ಅಂತ. ಆಗ ನನ್ಗೆ ಏನಾಯ್ತು, ಅದೇ ಟೈಮಿಗೆ ನಂಗೆ ಒಳ್ಳೆ ಮಾರ್ಕ್ಸ್ ಬಂತು ಎಂಟ್ರೆನ್ಸ್ ಅಲ್ಲಿ. ಬಟ್ ಐ ಗಾಟ್ ಇನ್ ಬಿಜಾಪುರ್, BLD ಯೂನಿವರ್ಸಿಟಿ ಅಂತ ಬಿಜಾಪುರಲ್ಲಿ ಎಂಟ್ರೆನ್ಸ್ ಥ್ರೂ ಸಿಕ್ತು ನನಗೆ. ಅಲ್ಲಿ ಅಂತೂ ಹಾಡ್ಲಿಕ್ಕೆ ನನಗೆ ಇಮ್ಯಾಜಿನ್ ಮಾಡಿ, ಬಿಜಾಪುರಲ್ಲಿ ಏನು ಆಪರ್ಚುನಿಟಿ ಇಲ್ಲ. ಆದ್ರೂನು ಅಲ್ಲಿ ನಾನು ಹಿಂದೂಸ್ತಾನಿ ಸೇರಿದೆ, ನಾನು ಕರ್ನಾಟಕ ಸೇರಿದ್ದೆ. ಅಲ್ಲಿ ಹಿಂದೂಸ್ತಾನಿ ವಾರಕ್ಕೊಂದ್ಸರಿ ಹೋಗ್ತಾ ಇದ್ದೆ. ಮತ್ತೆ ಏನು ಶೋಸ್ ಕೊಟ್ರೆ ಹೋಗ್ತಿದ್ದೆ. ಅಲ್ಲಿ ಯಾವ್ದು ಒಂದ್ ಸಣ್ಣ ಸಣ್ಣ ಪ್ರೋಗ್ರಾಮ್ ಇದ್ರು ಹೋಗಿ ಹಾಡ್ತಿದ್ದೆ. ನಾನೇನ್ ಈಗೋ ತೋರಿಸ್ತಿರ್ಲಿಲ್ಲ, ನಂದು ಡಾಕ್ಟರ್, ನಾನು ಸಿಂಗರ್ ಅಂತ ತೋರಿಸ್ತಿರ್ಲಿಲ್ಲ. ಮತ್ತೆ ಇನ್ನೊಂದು ಟರ್ನಿಂಗ್ ಪಾಯಿಂಟ್ ಏನಾಗಿದೆ ಅಂದ್ರೆ, ನಾನು 2012 ಅಲ್ಲಿ ನಾನು ಸೆಕೆಂಡ್ ಇಯರ್ MD ಮಾಡ್ತಾ ಇದ್ದೆ. ಇಂಡಿಯನ್ ಐಡಲ್ ಹೋದೆ. ಇಂಡಿಯನ್ ಐಡಲ್ 2012 ಸೀಸನ್ 6. ಸೊ ಆಗೇನಾಯ್ತು, ನಾನು ವಿಡಿಯೋ ಕಳ್ಸಿದೆ, ನಾನು ಅಲ್ಲೇ ಹಾಸ್ಟೆಲಲ್ಲೇ ತೆಗ್ದು ಡ್ಯೂಟಿ ಮಾಡಿ ಹಾಸ್ಟೆಲ್. ಸೊ ದೇ ಕಾಲ್ಡ್ ಮಿ, ಸೋನಿ TV ಅವ್ರು ಕರೆದ್ರು. ನಾನು ಹೋಗಿ ಸೆಲೆಕ್ಷನ್ ಆಯ್ತು, ಟಾಪ್ 90 ವರೆಗೆ ಬಂದೆ ನಾನು. ಅಲ್ಲಿ ಏನಾಯ್ತು, ಐ ಮೆಟ್ ಆಲ್ ಓವರ್ ದ ಕಂಟ್ರಿ ಎಲ್ಲ ಸಿಂಗರ್ಸ್ ಅನ್ನ ಮೀಟ್ ಆದ. ಕಾಶ್ಮೀರಿಂದ ಅದೊಂದು ಆಪರ್ಚುನಿಟಿ ಅಲ್ವಾ? ಆಪರ್ಚುನಿಟಿಗಿಂತ ಐ ಫೆಲ್ಟ್ ದಟ್ ಐ ಆಮ್ ಗುಡ್ ಇನಫ್ ಟು ಬಿ ದೇರ್. ಅಂದ್ರೆ ನನ್ನ ಮೇಲೆ ನಂಗೊಂದು ಕಾನ್ಫಿಡೆನ್ಸ್. ಮುಂಚೆ ನಾನೇನ್ ಕಾಲೇಜಲ್ಲಿ ಹಾಡ್ತಿದ್ದೆ, ಕಾಲೇಜಲ್ಲಿ ಹಾಡೋರಲ್ಲಿ ನಾನು ಬೆಸ್ಟ್ ಅಂತಿದ್ದೆ. ಬಟ್ ಕಂಟ್ರಿಯಲ್ಲಿ ಒನ್ ಆಫ್ ದ ಟಾಪ್ 90 ಬಂದೆ ಅಲ್ಲ. ಸೊ ಐ ಫೆಲ್ಟ್ ಓಕೆ, ನಾನು ಮಾಡಿದ್ರೆ ಇನ್ನು ಮುಂದೆ ಬರ್ಬೋದು, ಅದೊಂದು ಪ್ರೊಫೆಷನಲಿ ತಗೊಳ್ಬಹುದು ಸಿಂಗಿಂಗ್ ಅನ್ನ ಅಲ್ವಾ ಅಂತ ಆ ಒಂದು ಯೋಚನೆ ಬಂತು, ಕಾನ್ಫಿಡೆನ್ಸ್ ಬಂತು. ಕರೆಕ್ಟ್. ಓಕೆ ಸರ್, ಈಗ ನಮ್ಮ ವೀಕ್ಷಕರಿಗೆ ಒಂದು ನಿಮ್ಮ ಒಂದು ವಾಯ್ಸ್ ಹೇಗಿದೆ ಅಂತ ಅನ್ನೋದು ಒಂದು ನಂಗೆ ಕೂಡ ಬಾರಿ ಕ್ಯೂರಿಯಾಸಿಟಿ ಇದೆ. ನಾನು ಒಂದು ಸಾಂಗ್ ಸಿಂಗ್ ಮಾಡ್ಬೋದು, ಯಾವ ಸಾಂಗ್ ಸಿಂಗ್ ಮಾಡ್ತೀರಿ? ಈಗ ಒಂದು ಹಿಂದಿ ಸಾಂಗ್ ಮೊಹು ಮೊಹಕ್ಕಿದಾಗೆ. ಓಕೆ, ನಂದು ಫೇವರಿಟ್ ಸಾಂಗ್ ಅದು. ಕಂಪೋಸ್ಡ್ ಬೈ ಅನು ಮಲಿಕ್, ಸಂಗ್ ಬೈ ಪ್ಯಾಪಾನ್. ಓಕೆ, दम लगा के ऐसा मूवी. ओके, सो हागाದ್ರೆ ರೆಡಿ ನೀವು? Sure. ಓಕೆ ಸರ್, ರೆಡಿ? ಯಸ್. ये मोह मोह के धागे तेरी उंगलियों से जाऊं, ये मोह मोह के धागे तेरी उंगलियों से जाऊं, कोई टोह टोह ना लागे, इस तरह गिरहा ये सूझे, है रोम रोम एक तारा, है रोम रोम एक तारा जो बादलों में से गुजरे, ये
तू होगा जरा पागल तूने मुझको है चुना तू होगा जरा पागल तूने मुझको है चुना कैसे तूने कहा सुबह सुना तू होगा जरा पागल तूने मुझको है चुना तू दिन सा मैं रात आना मिल जाए शामों की तरह ये मोह मोह के धागे ಸರ್ ಈ ನಿಮಗೆ ಜಾಸ್ತಿ ಟೆನ್ಷನ್ ಆಗುವಾಗ ಸಾಂಗ್ಸ್ ಎಲ್ಲ ಹೇಳ್ತೀರಾ ಹಾಗೆ? ಸಾಂಗ್ಸ್ ಹೌದು ಡೆಫಿನೆಟ್ಲಿ ಸಾಂಗ್ ಒಂದು ಸ್ಟ್ರೆಸ್ ರಿಲೀಫ್. ಒಂದು ಈಗ ಡ್ಯೂಟಿ ಮುಗಿಸಿ ಮನೆಗೆ ಹೋದ್ರೆ ಈಗ ಪ್ರಾಕ್ಟೀಸ್ ಮಾಡ್ತೇನೆ ನಾನು. ನೈಟ್ ಯೂಶಲಿ 1 hour ಪ್ರಾಕ್ಟೀಸ್ ಮಾಡ್ತೇನೆ. ಓಕೆ. ಮತ್ತೆ ಈಗ ಕಾರಲ್ಲಿ ಡ್ರೈವ್ ಮಾಡುವಾಗ ನಮ್ಗೆ ಕಟ್ಪಾಡಿಯಿಂದ ನಾನು ಡೈಲಿ ಅಪ್ ಅಂಡ್ ಡೌನ್ ಮಾಡೋದು, ಕಟ್ಪಾಡಿ ಟು ಮಣಿಪಾಲ್. ಸೊ ಡ್ರೈವ್ ಮಾಡ್ತಾ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ತೀನಿ. ಒಂಥರ ಸ್ಟ್ರೆಸ್ ರಿಲೀಫ್ ಡೆಫಿನೆಟ್ಲಿ. 100% ಕರೆಕ್ಟ್. ಓಕೆ ಸರ್, ನಿಮ್ಮಷ್ಟು ಇನ್ನಷ್ಟು ಮಾತಾಡ್ಲಿಕ್ಕೆ ಇದೆ. ಓಕೆ, ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ ಅಲ್ವಾ? ಓಕೆ, ಗ್ರೇಟ್. ಎಸ್. ಸೊ ವೀಕ್ಷಕರೇ, ಒಂದು ಸಣ್ಣ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರುತ್ತೆ. ವಿರಾಮದ ನಂತರ ಮತ್ತೆ ಯುಗಾದಿ ಸಂಭ್ರಮ ಕಾರ್ಯಕ್ರಮಕ್ಕೆ ಸ್ವಾಗತ. ಅಭಿಷೇಕ್ ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಸೊ ತುಂಬಷ್ಟು ಮಾತಾಡಿ ಆಯಿತು ನಿಮ್ಮ ಲೈಫ್ ಜರ್ನಿ ಬಗ್ಗೆ. ಆ್ಯಂಡ್ ಒಂದು ಸೈಡ್ ಡಾಕ್ಟ್ರು, ಒಂದು ಸೈಡ್ ಸಿಂಗರು, ಇದನ್ನು ಮ್ಯಾನೇಜ್ ಮಾಡೋದು ಹೇಗೆ ಇದೆಲ್ಲ ಹೇಳಿ ಆಯಿತು. ಸೊ ಬಟ್ ಒಂದು ಸಾಂಗ್ ಹೇಳಬೇಕಾದ್ರೆ ಎಷ್ಟು ಸರ್ತಿ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ? ಅಂದರೆ ನಾನು ಯೂಶುವಲಿ ಅದು ಹೇಳಿದ್ದಲ್ಲ, ಈಗ ಪ್ರೋಗ್ರಾಮ್ ಇದ್ರೆ ನನಗೆ ಇಲ್ಲದ್ರೆ ಯಾವ್ದಾದ್ರು ಮೂವಿಗೆ ಹಾಡು ಸಿಕ್ಕಿದ್ರೆ, ಸೊ ನಾನು ಅಟ್ಲೀಸ್ಟ್ 1 hour ಆದರೂ ಪ್ರಾಕ್ಟೀಸ್ ಮಾಡ್ತೇನೆ ಡೈಲಿ. ಸೊ ತುಂಬಾನೇ ಪ್ರಾಕ್ಟೀಸ್ ಬೇಕು, ಡೆಡಿಕೇಶನ್ ಬೇಕಾಗ್ತದೆ. ಎಸ್ಪೆಷಲಿ ನಾನೀಗ ಸರಿಗಮಪ ಸೀಸನ್ 15 ಹೋದಾಗ, ಸೊ ನಾನು ಆಲ್ಮೋಸ್ಟ್ 5 to 6 months ಬ್ಯಾಂಗ್ಳೂರಲ್ಲೇ ಇದ್ದೆ. ಒಂದು ಸಾಂಗಿಗೆ ನಾವು ಆಲ್ಮೋಸ್ಟ್ ಹೋಲ್ ಡೇ ಪ್ರಾಕ್ಟೀಸ್ ಮಾಡ್ತಿದ್ವಿ. ಅಂದ್ರೆ ನಮ್ಗೆ ಒಬ್ರು ಗುರುಗಳು ಇರ್ತಿದ್ರು, ಡಾಕ್ಟರ್ ಸುಚೇತನ. ಅವ್ರ ಅಂಡರ್ ನಾವು ಪ್ರಾಕ್ಟೀಸ್ ಮಾಡ್ತಿದ್ವಿ. ಸೊ ಅದ್ರದ್ದು ಮೈನ್ಯೂಟ್ ಅಂದ್ರೆ ನಾವು ನಾರ್ಮಲಿ ಹಾಡೋದು ಮತ್ತೆ ಪ್ರೊಫೆಷನಲ್ ಹಾಡೋದು ತುಂಬಾ ಡಿಫ್ರೆನ್ಸ್ ಇದೆ ಅಲ್ವಾ? ಅಂದ್ರೆ ನಾವು ಅದನ್ನ ತುಂಬಾ ಇದು ಡಿಟೇಲ್ ಆಗಿ ಕೇಳ್ಬೇಕಾಗ್ತದೆ ಸಾಂಗ್ ಅನ್ನ. ಒಂದು ಝೂಮ್ ಮಾಡಿ ಅದ್ರ ಸಣ್ಣ ಸಣ್ಣ ಗಮಕಗಳು, ಏನೇನು ಇಂಪ್ರೂವೈಸೇಷನ್ ನಮ್ದೇನಾರು ಆಡಿಷನ್ ಮಾಡ್ಲಿಕ್ಕೆ. ಸೊ ಅದಕ್ಕೆ ನಾವು ತುಂಬಾ ಪ್ರಾಕ್ಟೀಸ್ ಮಾಡ್ತೇವೆ ಯೂಶಲಿ. ಇಲ್ಲ ಕ್ಯಾರಿಯೋಕೆ ಇಟ್ಟು ಒಂದು ಶ್ರುತಿ ಪೆಟ್ಟಿಗೆ ಇರ್ತದೆ ನಮ್ಮ ಶ್ರುತಿ ಬಾಕ್ಸ್, ಅದು ಮತ್ತೊಂದು ಮೆಟ್ರೋನಾಮ್ ನಾವು ಟೆಂಪೋ ಹಾಕಿ ಯೂಶಲಿ ಅದು ಹಾಕಿ ಪ್ರಾಕ್ಟೀಸ್ ಮಾಡ್ತಾರೆ ಅಲ್ವಾ? ಓಕೆ. ಸೊ ಅವತ್ತೊಂದು ನಾನು ಆಗೊಂದು ಪ್ರಶ್ನೆ ಕೇಳಿದೆ. ನೀವು ನಿಮ್ಮ ಸ್ಕೂಲ್ ಡೇಸಲ್ಲಿ ಮಕ್ಕಳು ಏನೋ ಹೇಳ್ತಿದ್ರು, ನೀವು ಹೇಳ್ತೀರಲ್ವಾ ಡಾಕ್ಟರ್ ಕಮ್ ಸಿಂಗರ್ ಅಂತ, ಆವಾಗ ನಗ್ತಿದ್ರು ಅಂತ. ಅವಾಗ ಏನ್ ಫೀಲ್ ಆಗ್ತಿದೆ? ಹೌದು, ನಾನೊಂದು 7th 8th ಎಲ್ಲ ಬರುವಾಗ ಯಾವಾಗ್ಲೂ ಅದು ಕೇಳ್ತಾರಲ್ಲ ಸ್ಕೂಲ್ಸ್ ಅಲ್ಲಿ ಯೂಶಲಿ, ದೊಡ್ಡ ಮೇಲೆ ಏನಾಗ್ತದೆ ದಟ್ ಇಸ್ ಒನ್ ಕಾಮನ್ ಕ್ವಶನ್. ಸೊ ಕೆಲವರೆಲ್ಲ ನಾನು ನ್ಯೂರೋ ಸರ್ಜನ್ ನಂಗೆ ಅದು ಏನಂತಾನು ಗೊತ್ತಿಲ್ಲ. ನನ್ನ ಡಾಕ್ಟರ್ ಆಗ್ಬೇಕಂತ ಗೊತ್ತಿತ್ತು, ಬಟ್ ಅದ್ರಲ್ಲಿ ಏನಾಗ್ಬೇಕಂತ ನನ್ಗೆ ಡಾಕ್ಟರ್ ಆದ್ಮೇಲೆ ಗೊತ್ತಾಯ್ತು. ಸೊ ನಾನೇನ್ ಹೇಳ್ತಿದ್ದೆ, ಐ ವಾಂಟ್ ಟು ಬಿಕಮ್ ಡಾಕ್ಟರ್ ಕಮ್ ಸಿಂಗರ್ ಅಂತ. ಯಾಕಂದ್ರೆ ಸಿಂಗರ್ ಆಗಿ ಸ್ವಲ್ಪ ಫೇಮಸ್ ಇದ್ದೆ ಸ್ಕೂಲ್. ಸೊ ಆಗ ನಾನು ಡಾಕ್ಟರ್ ಕಮ್ ಸಿಂಗರ್ ಅಂತ ಹೇಳ್ತಿದ್ದೆ. ಆಗೆಲ್ಲರೂ ನಗ್ತಿದ್ರು. ಅಂದ್ರೆ ಏನಿದು ಡಾಕ್ಟರ್ ಕಮ್ ಸಿಂಗರ್ ಹೇಗೆ? ಅಂದ್ರೆ ವಾಟ್ ಹ್ಯಾಪನ್ಸ್ ಇಸ್, ನಮ್ಮ ಹ್ಯೂಮನ್ ಮೆಂಟಾಲಿಟಿ ಹೇಗಿರುತ್ತೆ ಅಂದ್ರೆ, ಅವ್ರಿಗೆ ಆಗ್ದಿದ್ದನ್ನ ಬೇರೆಯವ್ರಿಗೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಅದು ಹೇಳೋದು ಅಲ್ವಾ? ಅದು ಸೈಕಾಲಜಿ. ಅದು ಅಂದ್ರೆ ಇಟ್ ಇಸ್ ನಾಟ್ ಪಾಸಿಬಲ್ ಅಂತ. ಅಂದ್ರೆ ಕೆಲವರು ನನ್ನ ಪ್ರೊಫೆಸರ್ಗಳು ಹೇಳ್ತಿದ್ರು, ನನ್ನ ತುಂಬಾ ಕ್ಲೋಸ್ ಪ್ರೊಫೆಸರ್, ನಾನು MD ಮಾಡುವಾಗ MBBS, 2 ದೋಣಿಯಲ್ಲಿ ಕಾಲಿಡಬೇಡ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ಸೊ ಬಟ್ ಅವ್ರು ಹೇಳುದು ಒಂದು ಅವ್ರ ರೀತಿಯಲ್ಲಿ ಕರೆಕ್ಟೇ, ಬಟ್ ನನ್ನ ಲೈಫ್ ನಂದು ಲೈಫ್. ನಾನು ತುಂಬಾ ತಲೆ ಕೆಡ್ಸ್ಕೊಳ್ತಿರ್ಲಿಲ್ಲ ಬೇರೆಯವ್ರು ಏನ್ ಹೇಳ್ತಾರೆ, ಬಿಕಾಸ್ ಐ ವಾಕ್ ಮೈ ಜರ್ನಿ, ಅದರ್ಸ್ ಡೋಂಟ್ ವಾಕ್ ಮೈ ಜರ್ನಿ.
ನನ್ನ ಲೈಫನ್ನು ನಾನು ಲೀಡ್ ಮಾಡ್ತೇನೆ, ಬೇರೆಯವ್ರು ನನ್ನ ಲೈಫ್ ಲೀಡ್ ಮಾಡೋದಿಲ್ಲ. ಮಾಡ್ಲಿಕ್ಕೆ ಆಗಲ್ಲ. ನನ್ನ ಬ್ಯಾಕ್ ಗ್ರೌಂಡ್ ಬೇರೆ, ನನ್ನ ಲೈಫ್ ಬೇರೆ, ನನ್ನ ಫ್ಯಾಮಿಲಿ ಬೇರೆ. ಸೊ ಬೇರೆಯವ್ರಿಗೆ ಅದು ಅರ್ಥ ಆಗೋದಿಲ್ಲ. ಸೊ ಅವರಿಗೆ ನಾವು ದೂರಿಸೋ ಪ್ರಯೋಜನ ಇಲ್ಲ, ಅವ್ರು ಅವರ ಪಾಯಿಂಟ್ ಆಫ್ ವ್ಯೂ ಅಂತ ಹೇಳ್ತಾರೆ. ಸೊ ನನ್ನ ಥಿಂಕಿಂಗ್ ಹಾಗೆ. ಈಗಲೂ ನನಗೆ ಕೆಲವರೆಲ್ಲ ಹೇಳಿದ್ರೆ ಸರ್, ನಾನು ಈಗ ಬಿಡಿ, ಈಗ ಪರವಾಗಿಲ್ಲ, ಈಗ ಜನ ನೀನು ಸಿಂಗರ್ ಆಗಿದ್ದೆ, ಬಟ್ ಈಗ 2-3 years ಬ್ಯಾಕ್ ಸರ್ ನಂಗೆ ತುಂಬಾ ಜನ ಡಿಸ್ಕರೇಜ್ ಮಾಡಿದ್ದುಂಟು. ಸೊ ನಾನು ಅದನ್ನ ಅಷ್ಟು ತಲೆ ಕೆಡ್ಸ್ಕೊಳ್ತಿರ್ಲಿಲ್ಲ, ಅವ್ರ ಬಗ್ಗೆ ನಾನು ಬೇಜಾರು ಮಾಡ್ಕೊಳ್ತೀನಿ ಅಲ್ವಾ. ಅದೊಂದು ನಮ್ಗೆ, ಯಾಕಂದ್ರೆ ಅವರ ಒಪಿನಿಯನ್ ಹೇಳ್ತಾರೆ, ಅವರ ಲೈಫ್ ಇದು ಎಕ್ಸ್ಪೀರಿಯನ್ಸ್, ಅವರ ಥಿಂಕಿಂಗ್ ಬಗ್ಗೆ ಹೇಳ್ಬೇಕಾಗತ್ತೆ, ಅದನ್ನ ನಾವು ರಿಫ್ಲೆಕ್ಟ್ ಮಾಡ್ಬೇಕಂತ ಏನಿಲ್ಲ. ಹೌದಾ, ಮಾಡ್ಬಾರ್ದಾ, ಅಷ್ಟೇ ಅಷ್ಟೇ. ಅದು ಕರೆಕ್ಟ್. ಓಕೆ. ಸೊ ಈಗ ನಿಮ್ಗೆ ಆಲ್ಮೋಸ್ಟ್ ಈ ಪ್ರೋಗ್ರಾಮ್ಸ್ ಎಲ್ಲ ಸಿಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ಇನ್ನು ಯಾವಾಗ ನೀವು ಹೇಳಿದ್ದು 27ಕ್ಕೆ ಹೋಗ್ತೇವೆ, 27ಕ್ಕೆ ಕುವೈಟಿಗೆ. ಓಕೆ. ಸೊ ಇದು ತುಂಬಾ ಖುಷಿ ಅಲ್ವಾ. ಸೊ ಡಿಫ್ರೆಂಟ್ ಕಂಟ್ರಿಗೆ ಹೋಗಿ ಅಲ್ವಾ. ಕರೆಕ್ಟ್. ಓಕೆ. ಸೊ ಅಲ್ಲಿ ನಿಮ್ಗೆ ಓಕೆ ಆ ಒಂದು ಕಂಟ್ರಿ ಹೋಗ್ಬೇಕು ಒಂದು ನರ್ವಸ್ನೆಸ್ ಅಂತ ಇರುತ್ತಾ, ಆ ತರ ಫೀಲ್ ಈಗ ಏನಾಗಿದೆ ಅಂದ್ರೆ ಹಾಡಿ ಈಗ ಫ್ರಾಂಕ್ಲಿ ಸ್ಪೀಕಿಂಗ್ 2000 ಈಗ ಸರಿಗಮಪ ಇಂದ ಸ್ವಲ್ಪ ರೆಕಗ್ನೈಸ್ ನೋಡ್ತಿದ್ದಾರೆ, ಬಟ್ ನಾನು ತುಂಬಾ ವರ್ಷದಿಂದ ಹಾಡ್ತೀನಿ. 2000 ನಾನು MD ಮುಗ್ದಾದ್ಮೇಲಿಂದ ಐ ಆಮ್ ಆಕ್ಟಿವ್. ಅಂದ್ರೆ ಸ್ಟೇಜ್ ಪ್ರೋಗ್ರಾಮ್ಸ್ ಕೊಡೋದು, ನಂಗೆ ಕ್ರೌಡ್ ಅಂದ್ರೆ ಇಷ್ಟ. ಆಕ್ಚುಲಿ ಐ ಆಮ್ ವೆರಿ ಕಂಫರ್ಟಬಲ್ ಆನ್ ಸ್ಟೇಜ್. ನನ್ಗೆ ಈಗ ನೀವು ಡ್ರಾಮಾದಲ್ಲಿ ನಿಮ್ಗೆ ಗೊತ್ತಿದೆ, ಸೊ ನಮ್ಗೆ ಏನಾಗ್ತದೆ ಆರ್ಟಿಸ್ಟಿಗೆ ಅದೊಂದು ಖುಷಿ. ನನ್ಗೆ ಕೆಲವರಿಗೆ ಸ್ಟೇಜ್ ಫಿಯರ್ ಇರ್ತದೆ, ನನ್ಗೆ ಸ್ಟೇಜ್ ಕೆಳಗೆ ಬಂದ್ರೆ ಫಿಯರ್. ಓಕೆ. ಇಲ್ಲಿ ಒಂದು ಪ್ರಶ್ನೆ ಏನಪ್ಪ ಅಂದ್ರೆ, ಈ ನೀವು ಸಿಂಗ್ ಮಾಡ್ತಾ ಇರ್ತೀರಾ ಒಮ್ಮೆ, ಫಾರ್ ಎಕ್ಸಾಂಪಲ್ ಆಗಿ ನಿಮ್ಮ ಸಿಂಗಿಂಗ್ ಅನ್ನು ನೋಡ್ಕೊಂಡು ತುಂಬಾ ಖುಷಿ ಆಗುತ್ತೆ, ಒಂದು ಹುಡುಗಿ ಬಂದು ಯಾರಾದ್ರೂ ಪ್ರಪೋಸ್ ಮಾಡಿದಾರ? ಪ್ರಪೋಸ್ ಹಾಗೆಲ್ಲ ಆಗ್ಲಿಲ್ಲ, ಹಾಗೇನಾಗ್ಲಿಲ್ಲ ಅಂದ್ರೆ ಆಬ್ವಿಯಸ್ಲಿ ಈಗ ಒಂದು ಕೆಲವೊಮ್ಮೆ ತುಂಬಾ ಖುಷಿ ಆಗುತ್ತೆ ನೋಡಿ. ಪ್ರಪೋಸ್ ಅಂತ ಮಾಡ್ಲಿಲ್ಲ, ಬಟ್ ಎಲ್ಲರೂ ಬಂದು ಇದು ಮಾಡಿದ್ದಾರೆ, ದೇ ಹ್ಯಾವ್ ಅಪ್ರಿಶಿಯೇಟ್. ಹಾಗೆ ಪ್ರಪೋಸ್ ಅಂತೆಲ್ಲ ಮಾಡಲಿಲ್ಲ, ಯಾಕಂದ್ರೆ ಪ್ರಪೋಸ್ ಮಾಡೋ ಮುಂಚೆ ನನ್ನ ಮದುವೆ ಆಗಿದೆ. ಅದು ಕರೆಕ್ಟ್. ಸೊ ಅದು ನಾನು ಬೇಗ 2016 ಅಲ್ಲಿ ಐ ಗಾಟ್ ಮ್ಯಾರಿಡ್. ಓಕೆ. ಸೊ ಈಗ ಏನಾಗಿದೆ, ತುಂಬಾ ಜನ ಬಂದು ಅಪ್ರಿಶಿಯೇಟ್ ಮಾಡ್ತಾರೆ, ಸ್ಪೆಷಲಿ ಸಾರಿಗಮಪ ಆದ್ಮೇಲೆ ತುಂಬಾನೇ ಅಂದ್ರೆ ಲವ್ ಐ ಹ್ಯಾವ್ ಗಾಟ್ ಫ್ರಮ್ ಆಲ್ ಓವರ್ ದ ಸ್ಟೇಟ್ ಅಲ್ವಾ, ಅಂದ್ರೆ ನೋ ಡೌಟ್ ಅಬೌಟ್. ಸೊ ಎಲ್ಲೇ ಆದ್ರೂ ನಾರ್ತ್ ಕರ್ನಾಟಕ ಆಗ್ಲಿ ಸೌತ್ ಕರ್ನಾಟಕ ಆಗ್ಲಿ ತುಂಬಾ ಜನನೇ ನಂಗೆ ಸಪೋರ್ಟ್ ಮಾಡಿದ್ದಾರೆ, ಈಗಲೂ ಮೆಸೇಜಸ್ ಎಲ್ಲ ಬರ್ತಾ ಇರ್ತದೆ. ಸೊ ಐ ಆಮ್ ವೆರಿ, ಅದನ್ನ ನಾನು ಒಂಥರ ಐ ಟೇಕ್ ಇಟ್ ಎ ಸ್ಟ್ರೆಂತ್. ಅಂದ್ರೆ ಮತ್ತೆ ಕ್ರಿಟಿಸಿಸಮ್ ಬರುತ್ತೆ, ಈಗ ಅಪ್ರಿಸಿಯೇಷನ್ ಈಗ ಒಂದ್ ಸ್ವಲ್ಪ ರೇಸ್ ಆದಾಗ ಲೈಫಲ್ಲಿ, ಆಗ ವಿತ್ ಪ್ರೇಸ್ ಕ್ರಿಟಿಸಿಸಮ್ಸ್ ಬರ್ತದೆ. ಅದನ್ನ ಪಾಸಿಟಿವ್ಲಿ ತಗೊಂಡು ಅದನ್ನ ನಾವು ಹೇಗೆ ನಮಗೆ ಯೂಸ್ ಆಗಿ, ಅದನ್ನ ಮೇ ಬಿ ನನ್ನ ಹಾಡಲ್ಲಿ ಕೆಲವು ಮಿಸ್ಟೇಕ್ಸ್ ಇರ್ಬೋದು, ಅದನ್ನ ಕರೆಕ್ಟ್ ಮಾಡಿ, ಮತ್ತೆ ಅಪ್ರಿಸಿಯೇಷನ್ ಮಾಡುವಾಗ ಸಹ ಅದನ್ನ ನಾ ತಲೆಗೆ ತಗೊಳ್ಳದೆ ನ್ಯೂಟ್ರಲ್ ಆಗಿ ಮುಂದೆ ಹೋಗ್ತೀವಿ ಅಲ್ವಾ. ಓಕೆ. ಸೊ ನಿಮ್ಮ ವಿಡಿಯೋಸ್ ಯೂಟ್ಯೂಬ್ ನಲ್ಲಿ ತುಂಬಾ ವಿಡಿಯೋಸ್ ಇದೆ. ಓಕೆ. ಸೊ ಸಿಂಗ್ ಮಾಡಿರುವಂತದ್ದು ವಿಡಿಯೋ, ಅಂಡ್ ಅದರಲ್ಲಿ ಹೇಗೆ ಯಾವ ತರ ಇಂಟ್ರೆಸ್ಟ್ ಬಂತು ಈ ತರ ವಿಡಿಯೋಸ್ ಮಾಡಿ ಹಾಕ್ಬೇಕು ನಾನು? ಅಂದ್ರೆ ಏನಾಯ್ತಂದ್ರೆ ಯೂಟ್ಯೂಬ್ ಅಂದ್ರೆ ಈಗ ಏನಾಗಿದೆ, ನಾವು ಇರುದು ಉಡುಪಿಯಲ್ಲಿ. ಕರೆಕ್ಟ್. ಸೊ ನಾನು ಈಗ ಏನಾಗ್ತದೆ ಅಂದ್ರೆ ನಿಮ್ಗೆ ಫಿಲ್ಮ್ ಫೀಲ್ಡ್ ಅಲ್ಲಿ, ಇಲ್ಲಾಂದ್ರೆ ಟು ಮೇಕ್ ಇಟ್ ಬಿಗ್ ಇನ್ ಫಿಲ್ಮ್ ಫೀಲ್ಡ್ ಸಮಥಿಂಗ್, ಬಿಗ್ ಸಿಟಿಗೆ ಹೋಗೋದು ಒಂದು ಕಾಮನ್ ಟ್ರೆಂಡ್, ಬ್ಯಾಂಗ್ಳೂರು, ಬಾಂಬೆ, ಮುಂಬೈ ಅಲ್ಲಿ ಹೋಗ್ಬೇಕಂತ. ಬಟ್ ನನ್ಗೆ ಏನಾಗಿದೆ ಅಂದ್ರೆ, ನನ್ನ ಲೈಫ್, ನಂದು ಥಿಂಕಿಂಗ್, ನನ್ನ ಫ್ಯಾಮಿಲಿ ಇಲ್ಲಿದೆ, ನನ್ನ ಕೆಲಸ ಇಲ್ಲಿದೆ. ಸೊ ನಂಗೆ ಉಡುಪಿ ಅಂದ್ರೆ ಇಷ್ಟ, ಉಡುಪಿ ಬಿಟ್ಟು ಹೋಗ್ಲಿಕ್ಕೆ ನಂಗೆ ಇಷ್ಟ ಇಲ್ಲ. ಸೊ ನನ್ಗೆ ಏನಾಯ್ತು, ಈಗ ಏನಾಗಿದೆ, ಈಗ ಮಾಡರ್ನ್ ವರ್ಲ್ಡ್ ಅಲ್ಲಿ ಸೋಷಿಯಲ್ ನೆಟ್ವರ್ಕ್ ಇಸ್ ಸೋ ಸ್ಟ್ರಾಂಗ್, ವೆರಿ ಸ್ಟ್ರಾಂಗ್, ಸೋ ಸ್ಟ್ರಾಂಗ್ ದಟ್ ಯು ಡೋಂಟ್ ಹ್ಯಾವ್ ಟು ಬಿ ಇನ್ ಬಿಗ್ ಸಿಟಿ. ಬ್ಯಾಂಗ್ಳೂರ್ ಆಗ್ಬೋದು, ಮುಂಬೈ, ಇದು ಉಡುಪಿ ಆಗ್ಬೋದು, ಕುಂದಾಪುರ ಆಗ್ಬೋದು. ನಿಮ್ಮ ಹತ್ರ ಟ್ಯಾಲೆಂಟ್ ಇದ್ರೆ ನೀವು ಅದನ್ನ ತೋರಿಸಬಹುದು. ನೀವೀಗ ಕಟ್ಪಾಡಿಯಲ್ಲಿ ನಾನು ಒಂದು ವಿಡಿಯೋ ಮಾಡಿದ್ದು, ನ್ಯೂಯಾರ್ಕ್ ಅಲ್ಲಿ ಸಹ ನೋಡ್ಬೋದು. ನಿಮ್ಮ ಹತ್ರಲ್ಲಿ ಆ ಕಂಟೆಂಟ್ ಇರಬೇಕು, ಆ ಟ್ಯಾಲೆಂಟ್ ಇರಬೇಕು. ಸೊ ನಾನೇನ್ ಎಣಿಸ್ಕೊಂಡೆ, ಐ ಕ್ಯಾನ್ ಯೂಸ್ ದಿಸ್ ಪ್ಲಾಟ್ಫಾರ್ಮ್ ಯೂಟ್ಯೂಬ್ ಫಾರ್ ರೀಚಿಂಗ್ ಪೀಪಲ್. ಕೆಲವರಿಗೆ ನೋಡ್ಬೋದು, ನನ್ನ ಸಿಂಗಿಂಗ್ ಅನ್ನ ನಾನು ಸ್ಪ್ರೆಡ್ ಮಾಡ್ಬೋದು ಅಂತ ನಾನು ಸ್ಟಾರ್ಟ್ ಮಾಡಿದೆ. ಮತ್ತೆ ಇನ್ನೊಂದು ಯೋಚನೆ ಏನಂದ್ರೆ, ಇಟ್ ಇಸ್ ಲೈಕ್ ಎ CV, ನಿಮ್ಮ ಕರಿಕ್ಯುಲಮ್ ವೈಟೇ ಅಂತ. ಈಗ ನೀವೊಂದು ಜಾಬಿಗೆ ಹೋಗುವಾಗ ಒಂದು CV ಬೇಕು ನಿಮ್ಗೆ ಏನು ನೀನ್ ಕ್ವಾಲಿಫಿಕೇಶನ್, ನೀನ್ ಹಾಡ್ತೀಯಾ. ಆಗ ನಮ್ಗೆ ಏನಾಗ್ತದೆ, ಯೂಟ್ಯೂಬ್ ಇಸ್ ಲೈಕ್ ಒಂದು CV ಫಾರ್ ಮಿ. ಅಂದ್ರೆ ನಾನು ವಿಡಿಯೋಸ್ ಎಲ್ಲ ಟೈಪ್ ಸಾಂಗ್ಸ್ ಹಾಡಿದ್ದೇನೆ, ಕ್ಲಾಸಿಕಲ್ ಹಾಡಿದ್ದೇನೆ, ಪಾಪ್ ಹಾಡಿದ್ದೇನೆ, ಮೆಲೋಡಿ ಹಾಡಿದ್ದೇನೆ. ಸೊ ಏನಾಗ್ತದೆ ಅಂದ್ರೆ, ಆಗ ನನ್ಗೆ ಈಗ ಮ್ಯೂಸಿಕ್ ಡೈರೆಕ್ಟರ್ ಅಪ್ರೋಚ್ ಆದ್ರೆ, ಈಗ ನನ್ಗೆ ಸಾಂಗ್ ಲಿಂಕ್ ಕಳ್ಸ್ಲಿಕ್ಕೆ ಈಸಿ ಆಗ್ತದೆ. ಲಿಂಕ್ ಕಳ್ಸಿ ದೇ ಕ್ಯಾನ್ ಸಿ ಮೈ ವರ್ಕ್, ವಾಟ್ ಎವರ್ ಐ ಹ್ಯಾವ್ ಡನ್. ಸೊ ಆ ತರ ನಂಗೊಂದು ಆಸೆ, ನಂದೇ ಒಂದು ಪ್ರೊಡಕ್ಷನ್ ಮಾಡಿ, ಐ ಡೋಂಟ್ ಹ್ಯಾವ್ ಟು ಡಿಪೆಂಡ್ ಆನ್ ಎನಿಬಡಿ. ನಂದೇ ಏನಾದ್ರು ಒಂದು ಪ್ರೊಡಕ್ಷನ್ ಮಾಡಿ ಶೋಸ್ ಎಲ್ಲ ಕೊಡ್ತೇನಲ್ಲ, ಸೊ ಅದ್ರದ್ದು ಇನ್ಕಮ್ ಐ ಕ್ಯಾನ್ ಯೂಸ್ ಇಟ್ ಫಾರ್ ವಿಡಿಯೋಸ್ ಗಿವ್. ಅಂಡ್ ಒನ್ ಮೋರ್ ಥಿಂಗ್ ಇಸ್, ನನಗೆ ಉಡುಪಿಯಲ್ಲಿ ಲೋಕಲ್ ಟ್ಯಾಲೆಂಟ್ಸ್ ತುಂಬಾ ಇದೆ.
ನಮ್ಮ ಉಡುಪಿ ಮಾತ್ರ ಅಲ್ಲ, ದಕ್ಷಿಣ ಕನ್ನಡದಲ್ಲಿ ತುಂಬಾನೇ ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟ್ಸ್ ಇದ್ದಾರೆ. ಎಕ್ಸ್ಟ್ರಾರ್ಡಿನರಿ. ಫಾರ್ ಎಕ್ಸಾಂಪಲ್ ಐರಾ ಆಚಾರ್ಯ ಅಂತ ಇದ್ದಾರೆ. ಹೌದು, ಐರಾ ಆಚಾರ್ಯ. ಈಗ ನಾನು ಮತ್ತೆ ಕುವೆಟಿಗೆ ಹೋಗ್ತಾ ಇದ್ದೆ. ಮತ್ತೆ ವೈಷ್ಣವಿ ಅಂತ ಇದ್ದಾಳೆ. ಮತ್ತೆ ತುಂಬಾನೇ ಸಿಂಗರ್ಸ್, ಡಾಕ್ಟರ್ ನಿತಿನ್ ಆಚಾರ್ಯ. ಸೊ ನಾವೆಲ್ಲ ಏನಂದ್ರೆ ವಿ ಆರ್ ಆಲ್ ಫ್ರಮ್ ಸೌತ್ ಕೆನರಾ. ಸೊ ನಮ್ಮಲ್ಲೂ ಟ್ಯಾಲೆಂಟ್ ಇದೆ. ನಾನೇನ್ ಮಾಡಿದೆ, ನನ್ನ ವಿಡಿಯೋದಲ್ಲಿ ನಾನ್ ಮಾತ್ರ ಅಲ್ಲ, ಐ ಫೀಚರ್ ಅದರ್ಸ್ ಆಲ್ಸೋ. ಓಕೆ, ಅದು ಒಳ್ಳೇದೇ ಅಲ್ವಾ? ನಾನೀಗ ಮೊನ್ನೆ ವೈಷ್ಣವಿ ಜೊತೆ ಒಂದು ವಿಡಿಯೋ ಮಾಡಿ. ಸೊ ಐ ಕೀಪ್ ಡೂಯಿಂಗ್ ದಟ್. ಬೇರೆ ಬೇರೆ ಆರ್ಟಿಸ್ಟ್ ಅನ್ನ. ತುಂಬಾ ಒಳ್ಳೇದಾಗಿದೆ ಅದು ವಿಡಿಯೋ ಅಲ್ವಾ? ತುಂಬಾ ಖುಷಿ ಕೊಡ್ತಾ. ಮತ್ತೆ ಅಂಜಲಿ ಶಾನ್ಭೋಗ್ ಅಂತ ಕೇಳಿ ಅವರು ಸ್ಯಾಕ್ಸೋಫೋನ್ ಪ್ಲೇ ಮಾಡ್ತಾರೆ. ಓಕೆ ಓಕೆ. ಸೊ ಅವಳಿಗೆ ಮೊನ್ನೆ ಇಂಡಿಯಾಸ್ ಗಾಟ್ ಟ್ಯಾಲೆಂಟ್ ಅಲ್ಲಿ ಶಿಕೆ ಅವಳನ್ನು ನಾನು ಫೀಚರ್ ಮಾಡಿದ್ದೆ ಒಂದು. ಓಕೆ ಓಕೆ. ಸೊ ಅದೊಂದು ನಂಗೆ ಇಂಟ್ರೆಸ್ಟ್. ಓಕೆ. ಸೊ ಒಂದು ಅದರಲ್ಲಿ ಏನಂದ್ರೆ ನಿಮ್ಮ ಬ್ಯಾಂಡ್ ಗ್ರೂಪ್ ಇದೆ ಅಲ್ವಾ, ಪ್ಲಾಸ್ಮಾ? ಪ್ಲಾಸ್ಮಾ ಅಂತ ಅದು ಓಲ್ಡ್ ನಾನು MBBS ಅಲ್ಲಿ ಇರುವಾಗಿದ್ದೆ. ಓಕೆ ಓಕೆ. ಸೊ ಬ್ಯಾಂಡ್ ಪ್ರಾಬ್ಲಮ್ ಏನಾಗ್ತದೆ ಅಂದ್ರೆ, ನಾವು ಬೀಯಿಂಗ್ ಡಾಕ್ಟರ್ಸ್, ನನ್ನ ಬ್ಯಾಂಡ್ ಅಲ್ಲೆಲ್ಲ ಡಾಕ್ಟರ್ಸ್ ಇದ್ದಿದ್ದು. ಅದರಲ್ಲಿ ಡಾಕ್ಟರ್ ಮಿಥುನ್ ಮುಕುಂದನ್ ಅಂತ ಒಂದು ಮೊಟ್ಟೆ ಕಥೆದು ಮ್ಯೂಸಿಕ್ ಡೈರೆಕ್ಟರ್. ಅವನು ನಾನು ಒಂದೇ ಬ್ಯಾಂಡ್ ಅಲ್ಲಿ ಈಸ್ ಎ ವೋಕಲಿಸ್ಟ್ ವಿತ್ ಕೀಬೋರ್ಡ್. ನಾನು ವೋಕಲಿಸ್ಟ್ ಇದ್ದೆ. ಅವನೀಗ ಬ್ಯಾಂಗ್ಳೂರಲ್ಲಿ ಸೆಟ್ಲ್ ಆಗಿದ್ದಾನೆ. ಬ್ಯಾಂಗ್ಳೂರ್ ಈಸ್ ಡೂಯಿಂಗ್ ಆಲ್ ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತಾರೆ. ಸೊ ನಾವೆಲ್ಲ ಒಂದು ಮಾಡಿದ್ವಿ. ಬಟ್ ಪ್ರಾಬ್ಲಮ್ ಏನಾಗುತ್ತೆ, ನಾವು ಬೀಯಿಂಗ್ ಡಾಕ್ಟರ್ಸ್ ಸ್ವಲ್ಪ ಕಷ್ಟ ಆಗ್ತದೆ ನಮ್ಗೆ. ಮ್ಯಾನೇಜ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಅದೆಲ್ಲ ಕಷ್ಟ ಆಗ್ತದೆ. ಸೊ ಬಟ್ 1 year we were together. ನಾವೀಗ ಬೇರೆ ಬೇರೆ ವೇರ್ ಇನ್ ಅವರ್ ಓನ್ ಇದೆ ಅಲ್ವಾ? ಓಕೆ. ನಿಮ್ಗೆ ಒಂದು ಇನ್ ಫ್ಯೂಚರ್ ಅಲ್ಲಿ ಮ್ಯೂಸಿಕ್ ಕಂಪೋಸ್ ಮಾಡುವಂತದ್ದು ಏನಾದ್ರು ಇದ್ರೆ? ಮ್ಯೂಸಿಕ್ ಕಂಪೋಸ್ ಮಾಡಬಹುದು ಇನ್ ಮುಂದೆ, ಗೊತ್ತಿಲ್ಲ ನನಗೆ. ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೋದು, ಬಟ್ ಸದ್ಯಕ್ಕಿಲ್ಲ. ಯಾಕಂದ್ರೆ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೇಕಂದ್ರೆ ಯು ಹ್ಯಾವ್ ಟು ಬಿ ಇನ್ ಸರ್ಟನ್ ಸ್ಪೇಸ್. ಓಕೆ. ಅಂದ್ರೆ ಫ್ರೀ ಟೈಮ್ ಬೇಕು, ಮತ್ತೆ ಆ ಸ್ಪೇಸ್ ಅಲ್ಲಿ ಇರ್ಬೇಕು. ಈಗ ಸದ್ಯಕ್ಕಂತೂ ನಾನು ಇಲ್ಲ. ಈಗ ಐ ಆಮ್ ಮೋರ್ ಇಂಟ್ರೆಸ್ಟೆಡ್ ಇನ್ ಪ್ರೊಡಕ್ಷನ್, ಮ್ಯೂಸಿಕ್ ಪ್ರೊಡಕ್ಷನ್ ಮಾಡ್ಲಿಕ್ಕೆ. ಐ ವಾಂಟ್ ಟು ಗಿವ್ ಆಪರ್ಚುನಿಟಿ ಫಾರ್ ಯಂಗ್ ಮ್ಯೂಸಿಕ್ ಡೈರೆಕ್ಟರ್. ಅಂದ್ರೆ ತುಂಬಾ ಟ್ಯಾಲೆಂಟೆಡ್ ಇದ್ದಾರೆ. ಡಾಲ್ವಿನ್ ಕೊಳಲ್ಗಿರಿ ಅಂತ ಉಡುಪಿಯವರೇ, ಅವ್ರ ಜೊತೆನೆ ನಾನು ಮಾಡ್ತಿರೋದು. ನಿಮ್ಮ ಸಾಂಗ್ 2-3 ಒರಿಜಿನಲ್ ಸಾಂಗ್ಸ್ ಮಾಡ್ತಿದ್ದೆ. ಸೊ ಮತ್ತೆ ಆಕಾಶ್ ಪರ್ವ ಅಂತ, ಈಸ್ ಆಕ್ಚುಲಿ ವಿಜಯ್ ಪ್ರಕಾಶ್ ಅವ್ರ ಜೊತೆ ಅವ್ರು ಹೀಸ್ ಅ ಕೀಬೋರ್ಡ್ ಪ್ಲೇಯರ್, ಹೀಸ್ ಅ ಮ್ಯೂಸಿಕ್ ಡೈರೆಕ್ಟರ್. ಅವ್ರು ಬ್ಯಾಂಗ್ಳೂರ್ ಬೇಸ್ಡ್ ಅವರು. ಸೊ ನಾನು ಅವ್ರ ಜೊತೆನೂ ಒಂದು ಪ್ರಾಜೆಕ್ಟ್ ಮಾಡುವ ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ. ಸೊ ಹಾಗೆ ಯಂಗ್ ಟ್ಯಾಲೆಂಟ್ಸ್ ಇರ್ತಾರಲ್ಲ, ಅವ್ರ ಜೊತೆ ನಾನು ಮ್ಯೂಸಿಕ್ ಆಪರ್ಚುನಿಟಿ ಕೊಟ್ರೆ ಅವ್ರಿಗೂ ಒಳ್ಳೇದು, ನಮಗೂ ಒಳ್ಳೇದು. ಕರೆಕ್ಟ್. ಓಕೆ ಸರ್, ಈಗ ಇನ್ನೊಂದು ಸಾಂಗ್ ಕೇಳ್ಬೇಕು ನಿಮ್ಮ ಒಂದು ವಾಯ್ಸ್ ಅಲ್ವಾ? ಓಕೆ, ಯಾವ ಸಾಂಗ್ ಹೇಳ್ತೀರಾ ಈಗ? ಈಗ ನನ್ನ ಫೇವ್ರೆಟ್ ಸಿಂಗರ್ ಸೋನು ನಿಗಮ್ ಹಾಡಿದ್ದು ಈ ಸಂಜೆ ಯಾಕಾಗಿದೆ. ಅದು ಸೂಪರ್ ಸಾಂಗ್ ಅಲ್ವಾ? ಓಕೆ, ಗ್ರೇಟ್. ಅಂಡ್ ಈಗ ಸಿಂಗ್ ಮಾಡ್ತೀರಾ? ರೆಡಿ? ವೀಕ್ಷಕರು ರೆಡಿ ಇದ್ದಾರೆ, ನಾನಂತೂ ರೆಡಿ ಇದ್ದೇನೆ. ಓಕೆ, ರೆಡಿ? ಎಸ್. ಸಂಜೆಯಾಕಾಗಿದೆ ನೀನಿಲ್ಲದೆ, ಈ ಸಂಜೆಯಾಕಾಗಿದೆ, ಈ ಸಂತೆ ಸಾಕಾಗಿದೆ ನೀನಿಲ್ಲದೆ, ಈ ಸಂತೆ ಸಾಕಾಗಿದೆ. ಏಕಾಂತವೇ ಆಲಾಪವು, ಏಕಾಂಗಿಯ ಸಲ್ಲಾಪವು, ಈ ಮೌನ ಬಿಸಿಯಾಗಿದೆ. ಓ, ಈ ಮೌನ ಬಿಸಿಯಾಗಿದೆ. ಈ ಸಂಜೆಯಾಕಾಗಿದೆ ನೀನಿಲ್ಲದೆ, ಈ ಸಂಜೆಯಾಕಾಗಿದೆ. ನೀನಿಲ್ಲದೆ ಆ ಚಂದಿರ ಈ ಕಣ್ಣ
ನನ್ನಲ್ಲಿ ಕಸವಾಗಿದೆ ಅದನ್ನೋದುವ ಉಸಿರಿಲ್ಲದೆ ಬೆಳದಿಂದಲೂ ಹಸುವಿಗಿದೆ ಆಕಾಶದೇ ಕಲೆಯಾಗಿದೆ ಈ ಸಂಜೆಯ ಬರುವಾಗಿದೆ ಈ ಗಾಯ ಹಸಿಯಾಗಿದೆ ಈ ಗಾಯ ಹಸಿಯಾಗಿದೆ ಈ ಸಂಜೆಯ ಕಾಗಿದೆ ನೀನಿಲ್ಲದೆ ಈ ಸಂಜೆಯ ಕಾಗಿದೆ. ಅಭಿಷೇಕ್ ಸರ್ ಸೂಪರ್ ಸಾಂಗ್, ನಿಮ್ಮ ವಾಯ್ಸ್ ಅದು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಇಲ್ಲ. ಓಕೆ ಎಸ್. ಆ್ಯಂಡ್ ಸರಿಗಮಪ ಇದಕ್ಕೆ ಹೋದ್ರಿ ಅಂದರೆ ಈಗ ಒಂದು ರಿಯಾಲಿಟಿ ಶೋ ಹೋಗ್ಬೇಕಾದ್ರೆ ಸ್ವಲ್ಪ ಕಷ್ಟನೇ, ಅದಕ್ಕೆ ಎಂಟ್ರಿ ಕೊಡದೆ ಅದು ಸ್ಟೆಪ್ ವೈಸ್ ತುಂಬ ಇದೆ ಅಲ್ವಾ? ಸೊ ಹೇಗೆ ಆಯಿತು, ಅದಕ್ಕೆ ಹೇಗೆ ಎಂಟ್ರಿ ಕೊಟ್ರಿ? ಅಂದರೆ ಆ್ಯಕ್ಚುಲಿ ನಾನು KMC ಮಣಿಪಾಲಲ್ಲಿ ವರ್ಕ್ ಮಾಡ್ತೇನೆ. ಓಕೆ ಓಕೆ. ಸೊ ಅಲ್ಲಿ ಫಸ್ಟ್ ಆಫ್ ಆಲ್ ರಜೆ ಎಲ್ಲ ತೊಗೊಂಡು ಹೋಗೋದು ಕಷ್ಟನೇ. ಬಟ್ ನನಗೇನಾಯಿತು ಅರ್ನ್ ಲೀವ್ ಅಂತ ಸಿಗ್ತದೆ. ಓಕೆ ಓಕೆ. ಅದರಿಂದ ತುಂಬಾ ನನಗೆ ಮಣಿಪಾಲ್ ಯೂನಿವರ್ಸಿಟಿ ಅದೇ ಮಹಾ ಯೂನಿವರ್ಸಿಟಿ ಅವರು ತುಂಬ ಎಂಕರೇಜ್ ಮಾಡಿದ್ರು. ಸೊ ನಾನು ಆಕ್ಚುಲಿ ಹೇಳ್ಬೇಕಂದ್ರೆ ಇಂಡಿಯನ್ ಐಡಲ್ 2018ಗೆ ಹೋಗಿದ್ದೆ. ಅದಕ್ಕೆ ನಂಗೆ ಡ್ರೀಮ್ ನಂದು ಒಂದು ಕನ್ಸಲ್ಲೂ ಅದೇ ಬರೋದು ಅಲ್ವಾ, ಇಂಡಿಯನ್ ಐಡಲ್ ಹೋಗಿ. ಯಾಕಂದ್ರೆ ಒಂದ್ಸರಿ ಹೋಗಿ ಬಂದಿದ್ದೆ. ಸೊ ಅಲ್ಲಿ 2012 ಹೋಗಿ. ಸೊ ನನ್ಗೆ ಅದು ಇನ್ನೊಂದ್ಸರಿ ಹೋಗ್ಬೇಕಂತ ತುಂಬಾ ಆಸೆ ಇತ್ತು. ಸೊ ನನ್ಗೆ ಅಲ್ಲಿಂದಾನೇ ಕಾಲ್ ಬಂತು ಸೋನಿ ಟಿವಿ, ಬಿಕಾಸ್ ನಾನು ಹೋಗಿದ್ದೆ. ಹೋದೆ, ಬಟ್ ಅಲ್ಲಿ ನಾನು 4th ರೌಂಡಲ್ಲಿ ಎಲಿಮಿನೇಷನ್. ಆಗ ನಾನು HS ಬಳ್ಳಾಲ್ರು, HS ಬಳ್ಳಾಲ್ ನಮ್ಮ ವೈಸ್ ಚಾನ್ಸಲರ್, ಪೂರ್ಣಿಮಾ ಬಾಡಿಗ ವೈಸ್ ಚಾನ್ಸಲರ್ ಎಲ್ಲ ಹತ್ರ ಮಾತಾಡಿದ್ದೆ, ನಾನು ಹೋಗ್ಬೇಕು, ನಿಮ್ಮ ಸಹಕಾರ ಬೇಕಂತ. ಸೊ ದೇ ವರ್ ವೆರಿ ಎಂಕರೇಜಿಂಗ್. ಸೊ ಆಗ ನನಗೆ ಅರ್ನ್ ಲೀವ್ ಕೊಡ್ತೇನೆ. ಆಗ ನನಗೆ ಇದೇ ಟೈಮಲ್ಲಿ ಸರಿಗಮಪ ಆಡಿಷನ್ ಉಂಟಂತ ಗೊತ್ತಾಯ್ತು. ಬಟ್ ನನ್ನ ಕಾಮನ್ ಫ್ರೆಂಡ್ಸ್ ಕೆಲವರು ಇದ್ರು, ಮೈತ್ರಿ ಅಂತ ಉಡುಪಿಯಲ್ಲಿ, ಉಡುಪಿ ಅವಳೆ ಮೈತ್ರಿ, ರಜತ್ ಹೆಗ್ಡೆ ಅಂತ, ಅವರೆಲ್ಲ ಲಾಸ್ಟ್ ಸೀಸನ್ ಹೋಗಿ ಬಂದು. ನಾನು ವಾಯ್ಸ್ ಆಫ್ ಬ್ಯಾಂಗ್ಳೂರಲ್ಲಿ ಫೈನಲಿಸ್ಟ್. ಸೊ ಅದರಲ್ಲಿ ಧನುಷ್ ಅಂತ ಒಬ್ಬ, ಅವನು ಎಲ್ಲ ಫ್ರೆಂಡ್ಸ್ ಅಲ್ಲಿ. ಸೊ ಐ ವಾಂಟೆಡ್ ಟು ಸಿ ಹೌ ಇಟ್ ಇಸ್ ಅಂತ ನಾನು ಮೈಸೂರು ಹೋದೆ. ಉಡುಪಿಯಲ್ಲಿ ಆಡಿಷನ್ ಇರ್ಲಿಲ್ಲ ಆಗ. ಸೊ ಮೈಸೂರಿಗೆ ನನ್ನ ತಂಗಿ ಮನೆ ಹೋಗಿ ಲೈನ್ ಅಲ್ಲಿ ನಿಂತು ಹೋಗಿ ಹಾಡಿದೆ. ತುಂಬಾ ಜನ ಇರ್ಬೋದು ಲೈನ್ ಅಲ್ಲಿ. ಆ ದಿನ ಮೈಸೂರಲ್ಲೇ 1,500-2,000 ಜನ ಇದ್ರು. ಹೌದಾ? ಮೈಸೂರಲ್ಲಿ. ಓಹೋ. ಹ್ಯೂಜ್ ಸ್ಕೂಲಲ್ಲಿ ನಡೆದಿದ್ದು ಅಲ್ಲಿ. ಅದು ಇನಿಷಿಯಲ್ ರೌಂಡ್ಸ್, ಅಲ್ಲಿ ನಮ್ಮ ಮೇನ್ ಜಡ್ಜಸ್ ಇರೋದಿಲ್ಲ. ಸೊ ಅಲ್ಲೆಲ್ಲ ಹೋಗಿ ನಾವು ಬೇರೆ ಡಾಕ್ಟರ್ ಸುಚೇತನ್ ಅಂತ ನಮ್ಮ ಗುರುಗಳು, ಅವರ ನಮ್ಗೆ ಸಿಕ್ಕಿದ್ರು. ಸೊ ಅಲ್ಲಿ ನಾನು ಹಾಡಿ ಅವ್ರಿಗೆ ತುಂಬಾ ಇಷ್ಟ ಆಯ್ತು. ಓಕೆ. ಸೊ ಅವ್ರು ನನಗೆ ಮತ್ತೆ ಅದಾದ್ಮೇಲೆ ಒಂದು ಸಬ್ಸಿಕ್ವೆಂಟ್ ರೌಂಡ್ಸ್ ಇರ್ತದೆ ಬ್ಯಾಂಗ್ಳೂರಲ್ಲಿ, ಕರೀತಾರೆ, ನಾವು ಹೋಗ್ಬೇಕು, ಹಾಡ್ಬೇಕು. ಸೊ ನಮ್ಗೆ ಮೆಗಾ ಆಡಿಷನ್ ಅಂತ ಒಂದು ಮಾಡ್ತಾರೆ. ಮೆಗಾ ಆಡಿಷನ್ ಅಲ್ಲಿ 30 ಜನ ಸೆಲೆಕ್ಟ್ ಮಾಡ್ತಾರೆ. ಮೆಗಾ ಆಡಿಷನ್ ಅಲ್ಲಿ ಯು ಹ್ಯಾವ್ ಟು ಸಿಂಗ್ ವಿತ್ ಇನ್ ಫ್ರಂಟ್ ಆಫ್ ದಿ ಜಡ್ಜ್, ದ ಮೇನ್ ಜಡ್ಜಸ್. ಅಂದ್ರೆ 4 ಜಡ್ಜ್ ಇರ್ತಾರೆ, ವಿಜಯ್ ಪ್ರಕಾಶ್ ಸರ್, ಹಂಸಲೇಖ ಸರ್, ರಾಜೇಶ್ ಕೃಷ್ಣ ಸರ್, ಅರ್ಜುನ್ ಜನ್ಯ. ಇಷ್ಟು ಜನ ಮುಂದೆ ನಾವು ಹಾಡ್ಬೇಕು. ಬಟ್ ಅದೊಂದು ಚಾಲೆಂಜಿಂಗ್ ಅಲ್ವಾ? ಅದು ಅಂದ್ರೆ ಅಲ್ವಾ, ಅದು ಅಲ್ಲಿ ನೋಡುದು ಬೇರೆ, ಅಲ್ಲಿ ಸ್ಟೇಜ್ ಮೇಲೆ ಆ ಲೈಟ್ಸ್, ಕ್ಯಾಮ್ರಾ ಮತ್ತೆ ಎಲ್ಲ ಅಷ್ಟು ದೊಡ್ಡ ಚಾ ಕಾಫಿ ಎಲ್ಲ ಕುಡ್ದು ಹೋಗ್ಬೇಕು, ಇಲ್ಲಿದ್ರೆ ತಲೆ ತಿರ್ಗೋದು ಗ್ಯಾರಂಟಿ. ಅಂದ್ರೆ ಒಂದು ಅಡ್ವಾಂಟೇಜ್ ಏನಾಯ್ತು ಈ ಸರಿ ಅಂದ್ರೆ ನಮ್ಗೆ ನಮ್ ಸೌತ್ ಕೇಂದ್ರದವ್ರು ತುಂಬಾ ಜನ ಇದ್ರು. ಓಕೆ. ಸೊ ನಾವು ಕೀರ್ತನ್ ಹೊಳ್ಳ ವಿನ್ನರ್, ಸರಿಗಮಪ ವಿನ್ನರ್, ನಾನು ಹೊಳ್ಳ, ಮತ್ತೆ ಇವನು ನಿಹಾಲ್ ಟವರು, ಮೂಡುಬಿದ್ರೆ, ರಜತ್ ಮಯ್ಯ, ಮುಜಿರೆ. ಸೊ ನಾವೆಲ್ಲ ಮುಂಚೆ ಹಾಡ್ತಿದ್ದವ್ರು ಒಟ್ಟಿಗೆ. ಓಕೆ. ನಾವೆಲ್ಲ ಒಟ್ಟಿಗಿದ್ವಿ. ನಮ್ಗೊಂಥರ ಗಮ್ಮತ್. ನಾವು ಇಲ್ಲೇ ನಮ್ಮ ಊರ್ದು ಕನ್ನಡ ತುಳು ಗಮ್ಮತ್ತಲ್ಲಿ ಇದ್ವಿ. ಅಷ್ಟು ನಾವು ಟೆನ್ಷನ್ ತಗೊಳ್ಳಿಲ್ಲ. ಸ್ಟೇಜಿಗೆ ಹೋಗುವಾಗ ಒಬ್ಬಿಯಸ್ ನನ್ ಮುಂದೆ ಹೊಳ್ಳ ಹಾಡಿದ್ದ, ಅವ್ನು ಸೆಲೆಕ್ಟ್ ಆದ, ಫಸ್ಟ್ ಸೆಲೆಕ್ಟ್ ಆಗಿದ್ದ ಅವನು. ನೆಕ್ಸ್ಟ್ ನಾನ್ ಹಾಡಿದೆ. ಸೊ ನಂದು ಸಹ ದೇ ಲೈಕ್ ಎ ಲಾಟ್. ಸೊ ತುಂಬಾ ಇಷ್ಟ ಆಯ್ತು. ಮತ್ತೆ ಎಂಟ್ರಿ ಸಿಕ್ತ. ಒಂದ್ಸರಿ ಎಂಟ್ರಿ ಸಿಕ್ಕಿ ಆದ್ಮೇಲೆ ಎವ್ರಿ ಎಪಿಸೋಡ್ ಇಸ್ ಡಿಫ್ರೆಂಟ್. ಬೇರೆ ಬೇರೆ ಚಾಲೆಂಜಸ್, ಮೆಲೋಡಿ ರೌಂಡ್, ಮತ್ತೆ ಇದು ರೆಟ್ರೋ ರೌಂಡ್, ಬೇರೆ ಬೇರೆ ರೌಂಡ್ಸ್ ಇರ್ತದೆ. ಸೊ ನಾವು ಅದನ್ನ ಚಾಲೆಂಜಸ್ ಅನ್ನು ಎಕ್ಸೆಪ್ಟ್ ಮಾಡ್ಕೊಂಡು ಸ್ವಲ್ಪ ಹೆದರಿಕೆ ಆಗುದೆ ಇನಿಷಿಯಲಿ ಅಲ್ವಾ, ರೋಲ್ ಕ್ಯಾಮ್ರಾ ಅಂತ ಹೇಳುವಾಗ. ಅಂದ್ರೆ ನಾವು ಎಷ್ಟೇ ಪ್ರಾಕ್ಟೀಸ್ ಮಾಡಿದ್ರು ಆಗ್ತದೆ, ಸ್ವಲ್ಪ ನರ್ವಸ್ನೆಸ್ ಇರುತ್ತೆ. ಬಟ್ ನಮ್ಗೆ ಫ್ರೆಂಡ್ಶಿಪ್ ಅಂದ್ರೆ ಏನಂತ, ನಾವು ಒಂದು ಫ್ಯಾಮಿಲಿ ತರ ಆದ್ವಿ. ಓಕೆ. ಸರಿಗಮಪದಲ್ಲಿ ನಾವು ಟಾಪ್ 30 ಅಲ್ಲಿ ಸೆಲೆಕ್ಟೆಡ್ 20, ಅದರಲ್ಲಿ ನಾವು ಒಂದು ಫ್ಯಾಮಿಲಿ ಆಗೇ ಆದ್ವಿ. ವಿ ಆರ್ ದೇರ್ ಫಾರ್ ಈಚ್ ಅದರ್. ಓಕೆ. ಬೇರೆ ಇಬ್ರಿಗೆ ನಾವು ಎಂಕರೇಜ್ ಮಾಡ್ಕೊಂಡು ಹೋಗಿ ಹಾಡಿದ್ವಿ. ಮತ್ತೆ ಜಡ್ಜಸ್ ಸಹ ತುಂಬಾ ಎಂಕರೇಜ್ ಮಾಡ್ತಾರೆ. ಅವರೇ ಅಭಿಷೇಕ್ ನೀನ್ ತುಂಬಾ ಒಳ್ಳೆ ಹಾಡ್ತಿ ಅಂತ ಹೇಳ್ಬಿಟ್ಟ ತಕ್ಷಣ ಏನೋ ಒಂದ್ಸಲ ನೆಕ್ಸ್ಟ್ ಅಲ್ವಾ, ನೆಕ್ಸ್ಟ್ ಗೆ ಫೀಲ್ ಕಂಫರ್ಟಬಲ್. ಕರೆಕ್ಟ್ ಆ ತರ. ಸೊ ಇಟ್ ವಾಸ್ ಗುಡ್, ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಅಂದ್ರೆ ಕಾನ್ಫಿಡೆನ್ಸ್ ಸಿಕ್ತು ತುಂಬಾನೇ.
ಅಮೇಝಿಂಗ್ ಕಾನ್ಫಿಡೆನ್ಸ್, ರೆಕಗ್ನಿಷನ್. ಸೊ ನೆವರ್ ನಾನು ಲೈಫಲ್ಲಿ ಮರೀಲಿಕ್ಕೆ ಆಗೋದಿಲ್ಲ ಆ ಥರ ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ. ಓಕೆ, ಸೊ ಸರ್ ಮತ್ತಷ್ಟು ಮಾತಾಡಲಿಕ್ಕಿದೆ, ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ ಅಲ್ವಾ? ಓಕೆ, ಡನ್. ಸೊ ವೀಕ್ಷಕರೇ, ಒಂದು ಸಣ್ಣ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅಭಿಷೇಕ್ ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಸೊ ತುಂಬಾ ಮಾತಾಡಿ ಆಯ್ತು, ಸ್ವಲ್ಪ ಮಾತಾಡ್ಲಿಕ್ಕಿದೆ. ಓಕೆ ಓಕೆ ಸರ್, ಈಗ ಇನ್ನೊಂದು ಸಾಂಗ್ ಹಾಡ್ಬೇಕಾದ್ರೆ ಯಾವ ಸಾಂಗ್ ಹಾಡ್ತೀರಿ? ಇದೀಗ ಸ್ವಲ್ಪ ರೆಟ್ರೋ ಸಾಂಗ್. ಓಕೆ, ಸೊ ನಮ್ಮ ಪುಟ್ಟಣ್ಣ ಕಣಗಾಳ ಅವ್ರದ್ದು ಡೈರೆಕ್ಷನ್ ಇದ್ದು ಓಕೆ, ಫೇಮಸ್ ಮೂವಿ ನಾಗರಹಾವ್, ಅದರದ್ದು ಸಾಂಗ್. ಅದರದ್ದು ಯಾವುದು? ಇದು ಬಾರೆ ಬಾರೆ. ಓಕೆ, ಮೋಸ್ಟ್ ಐಕಾನಿಕ್ ಸಾಂಗ್ ಅದು. ಪಿ.ಬಿ. ಶ್ರೀನಿವಾಸ್ ಅವರು ಹಾಡಿದ ಸಾಂಗ್, ಪಿಕ್ಚರೈಸ್ಡ್ ಆನ್ ಡಾಕ್ಟರ್ ವಿಷ್ಣುವರ್ಧನ್. ಓಕೆ, ಸೊ ಈ ಸಾಂಗ್ ಮನೇಲಿ ಜಾಸ್ತಿ ಹೇಳ್ತೀರಾ ಹೆಂಡತಿ ಮುಂದೆ? ಇಲ್ಲ, ಹೌದು, ಅವಳು ಆಕ್ಚುಲಿ ಇದು ಬೆಳಗಾಮಲ್ಲಿ ಇರೋದು. ಈಗ ಶೀಸ್ ಫಿನಿಶಿಂಗ್ ಹರ್ MS OBG. ಓಕೆ, ಬಟ್ ಯಾವಾಗ್ಲೂ ಬಾರೆ ಬಾರೆ ಅಂತ ಹೇಳ್ತಾರೆ. ಊರಿಗೆ ಬಾರೆ, ಊರಿಗೆ ಬಾರೆ. ಓಕೆ ಓಕೆ ಓಕೆ, ಸೊ ಅದೇ ನಂಗೆ ಡೌಟ್ ಆಯ್ತು ಈ ಸಾಂಗ್ ನೀವು ಸೆಲೆಕ್ಟ್ ಮಾಡುವಾಗನೇ. ಓಕೆ, ಗ್ರೇಟ್. ನಂಗೆ ಈ ಸಾಂಗ್ ಕೇಳಬೇಕು ಈಗ. ಓಕೆ, ರೆಡಿ ಅಲ್ವಾ ಸರ್? ಓಕೆ, ರೆಡಿ, 1 2 3 ಸ್ಟಾರ್ಟ್. ಬಾರೆ ಬಾರೆ ಚಂದದ ಚಲುವಿನ ತಾರೆ, ಬಾರೆ ಬಾರೆ ಒಲವಿನ ಚಿಲುಮೆಯ ತಾರೆ. ಬಾರೆ ಬಾರೆ ಚಂದದ ಚಲುವಿನ ತಾರೆ, ಬಾರೆ ಬಾರೆ ಒಲವಿನ ಚಿಲುಮೆಯ ಧಾರೆ. ಸರ್, ಸೂಪರ್ ಸಾಂಗ್. ಏನಂದ್ರೆ ನೀವು ಹೇಳಿದ್ರಿ ನಿಮ್ಮ ವೈಫಿಗೋಸ್ಕರ ಅಂತ, ಅವ್ರು ನಾಳೆನೆ ಬರ್ತಾರಾ ಅಂತ. ಊರಲ್ಲಿ ಇದ್ದಾಳೆ ಈಗ, ಅಂದ್ರೆ ಅವಳೀಗ ಎಕ್ಸಾಮಿಗೆ ರಜೆ ಇದೆ. ಓಕೆ ಓಕೆ, ಮಂಗಳೂರಲ್ಲಿ ಇದ್ದಾಳೆ, ಅವಳು ಅಮ್ಮನ ಮನೇಲಿ ಇದ್ದಾಳೆ. ಓಕೆ, ಈಗ ಪರವಾಗಿಲ್ಲ. ಸೊ ಈ ಸಾಂಗ್ ಅಂತೂ ನಂಗೆ ತುಂಬಾ ಖುಷಿ ಆಯ್ತು. ಬಟ್ ಆ ಸಾಂಗ್ ನೀವು ಹೇಳ್ಬೇಕಾದ್ರೆ ಅಷ್ಟು ಇನ್ವಾಲ್ವ್ ಆಗ್ಬೇಕಲ್ವಾ? ಹೌದು, ಅಂದ್ರೆ ನನ್ನ ಪ್ರಕಾರ ಇಫ್ ಯು ಡೋಂಟ್ ಫೀಲ್ ದ ಸಾಂಗ್ ಯು ಆರ್ ನಾಟ್ ಸಿಂಗಿಂಗ್ ದ ಸಾಂಗ್. ಕರೆಕ್ಟ್, ನೀವು ಫೀಲ್ ಮಾಡ್ಲೇಬೇಕು ಹಾಡುವಾಗ. ಆ ಭಾವನೆ, ಆ ವರ್ಡ್ಸ್, ಇದು ಅದಕ್ಕೆ ಜಸ್ಟಿಸ್ ಮಾಡ್ಲೇಬೇಕು ಅಲ್ವಾ? ಓಕೆ ಓಕೆ ಓಕೆ. ಸೊ ಸರ್, ಈಗ ನೀವು ಕೆಲವೊಂದು ಸಾಂಗ್ಸ್ ಸ್ಟೇಜಲ್ಸ್ ಎಲ್ಲ ನೀವು ಪರ್ಫಾರ್ಮೆನ್ಸ್ ಕೊಡ್ತೀರಾ, ಬಿಗ್ ಬಿಗ್ ಸ್ಟಾರ್ಸ್ ಜೊತೆ ನೀವು ಸಾಂಗ್ ಅನ್ನ ಹೇಳಿದಿರಾ. ಸೊ ಯಾರ ಜೊತೆ ನೀವು ಸಾಂಗ್? ಅಂದ್ರೆ ನಾನು ಫಸ್ಟ್ ಬಿಗ್ ಸ್ಟಾರ್ ಅಂದ್ರೆ ಪರ್ಫಾರ್ಮರ್ ಜೊತೆ ಮಾಡಿದ್ದೆ ಅಂದ್ರೆ ನಾನು ಡಾಕ್ಟರ್ ಹಂಸಲೇಖ ಹತ್ರ, ನಾನು ವಾಯ್ಸ್ ಆಫ್ ಬ್ಯಾಂಗ್ಳೂರ್ ಇದ್ದಾಗ ಫೈನಲ್ಸ್ ವರೆಗೆ ಬಂದಿದ್ದೆ. ಅವರು ಒನ್ ಆಫ್ ದ ಜಡ್ಜಸ್ ಇದ್ರು. ಓಕೆ, ಸೊ ಅವ್ರು ನಂಗೆ ಕರೆದು ಸ್ಟುಡಿಯೋಕ್ಕೆಲ್ಲ ಹೋದೆ. ಸೊ ಅವ್ರ ಜೊತೆ ಒಂದು ಫಿಲ್ಮಿಗೂ ಹಾಡಿದ್ದೆ, ಅದೇನು ರಿಲೀಸ್ ಆಗ್ಲಿಲ್ಲ, ಬಟ್ ಐ ಸ್ಯಾಂಗ್ ಇನ್ ದಟ್ ಮೂವಿ. ಅದಾದ್ಮೇಲೆ ಹಿ ಕಾಲ್ಡ್ ಮೀ, ಅವ್ರದ್ದು ಗಾನಯಾನ ಅಂತ ಒಂದು ಮಾಡ್ತಾರೆ ಎವ್ರಿ ಇಯರ್. ಓಕೆ, ಸೊ ಎಲ್ಲ ಸಣ್ಣ ಸಣ್ಣ ಊರಿಗೆಲ್ಲ ಹೋಗಿ, ಸಣ್ಣ ದೊಡ್ಡ ಊರಿಗೆ, ಇಟ್ಸ್ ಗೌರ್ಮೆಂಟ್ ಆರ್ಗನೈಸ್. ಓಕೆ, ಅವ್ರ ಜೊತೆ ಹೋಗ್ತಾ ಇದ್ದೆ ನಾನು. ಆಗ ನನ್ಗೆ ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್. ಅವ್ರ ಜೊತೆ ಈಟಿಂಗ್ ಇಸ್ ಬ್ರೈನ್ ಅಂತ, ಪಿಕ್ಕಿಂಗ್ ಇಸ್ ಬ್ರೈನ್, ಈಟಿಂಗ್ ಅಂಡ್ ಪಿಕ್ಕಿಂಗ್. ಸೊ ಸ್ಪೀಕಿಂಗ್ ಅಂದ್ರೆ ಅವರ ತುಂಬಾ ನಾಲೆಜ್ ಇದೆ ಅವ್ರ ಹತ್ರ. ಸೊ ಎಲ್ಲ ಹೇಳ್ತಿರ್ತಾರೆ, ಅವ್ರ ಹತ್ರ ಕೇಳುದೇ ಒಂದು ಖುಷಿ. ಸೊ ಅವ್ರ ಜೊತೆ ತುಂಬಾ ಸಿಂಪಲ್ ಅಂತಲ್ಲ ಅವರು, ಸಿಂಪಲ್ ಮತ್ತೆ ಅಷ್ಟು ಎಕ್ಸ್ಪೀರಿಯನ್ಸ್ ಅಲ್ಲ. ಈಸ್ ಆ ತರ ನಮ್ಮ ಈ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರು ಇಲ್ಲ ಈಗ ಆ ತರ ಎಕ್ಸ್ಪೀರಿಯನ್ಸ್ ಇದ್ದವರು. ಅವ್ರಿಗೆ ಮತ್ತೆ ಎಲ್ಲಾ ಬಗ್ಗೆ ನಾಲೆಜ್ ಇದೆ, ಎಲ್ಲಾ ವಿಷಯ ಬಗ್ಗೆ ನಾಲೆಜ್ ಇದೆ. ಮತ್ತೆ ನಮ್ಮ ತುಳು ಇಂಡಸ್ಟ್ರಿ ಸಹ ಈಗ ತುಂಬಾ ಟಾಲಿವುಡ್ ಹ್ಯಾಸ್ ಅಲ್ವಾ ಡೆವಲಪ್ ಲೈಕ್ ಲೀಪ್ಸ್ ಅಂಡ್ ತಿಂಗಳು ಒಂದೊಂದು ಫಿಲ್ಮ್ ರಿಲೀಸ್ ಆಗ್ತಾ ಇದೆ. ಆಲ್ರೆಡಿ ನಾನು ಒಂದು 2 ತುಳು ಹಾಡಿದ್ದೇನೆ. ಓಕೆ, ಯಾವುದು? ಒಂದು ಇದು ತೊಟ್ಟಿಲ್ ಅಂತ ಒಂದು ಫಿಲ್ಮ್, ಅದರಲ್ಲಿ ನಾನು ಮೇನ್ ಸಾಂಗ್ ಹಾಡಿದ್ದೆ. ಡಾಲ್ವಿನ್ ಅದ್ರಲ್ಲಿ ಮ್ಯೂಸಿಕ್ ಹಾಡಿದ್ದೆ. ಕವಿತೆ ದವಲೆ ಅಂತ ನಾನು, ಮತ್ತೆ ಪಲ್ಲವಿ ಅಂತ ಇಲ್ಲಿ ನಮ್ಮ ಉಡುಪಿ ಟ್ಯಾಲೆಂಟ್. ಸೊ ವಿ ಬೋತ್ ಸ್ಯಾಂಗ್ ದ ಸಾಂಗ್. ಅದು ತುಂಬಾ ಹಿಟ್ ಆಗಿತ್ತು. ಹೌದು, ಅದು ಹಾಗೆ ತುಂಬಾ ಸಾಂಗ್ಸ್ ಹಾಡ್ತಾ ಇರ್ತೇನೆ ಪ್ರೊಫೆಷನಲಿ. ಓಕೆ, ಸೊ ಹಾಗೆ ಇನ್ ಫ್ಯೂಚರ್ ನೋಡ್ಬೇಕು ಎಲ್ಲಿವರೆಗೆ ನಂಗೆ. ಒನ್ ಥಿಂಗ್ ಇಸ್ ಫೈನಾನ್ಷಿಯಲಿ ಫೀಸಿಬಲ್ ಇರಬೇಕು. ಆಸ್ ಐ ಟೋಲ್ಡ್ ಐ ಆಮ್ ವೆರಿ ಪ್ರಾಕ್ಟಿಕಲ್ ಪರ್ಸನ್. ಸೊ ನನಗೆ ಐ ಡೋಂಟ್ ವಾಂಟ್ ಟು ಗೆಟ್ ಕ್ಯಾರಿಡ್ ಅವೇ. ಅಯ್ಯೋ ನನ್ನ ಪ್ಯಾಷನ್ ಅಂತ
ಊಟಕ್ಕೂ ಬೇಕಲ್ಲ ಅಲ್ವಾ? ನನ್ನ ಥಿಂಕಿಂಗ್ ಹಾಗೆ. ಮೇ ಬಿ ಪೀಪಲ್ ಮೈಟ್ ಹ್ಯಾವ್ ಡಿಫ್ರೆಂಟ್ ಐಡಿಯಾಸ್, ಬಟ್ ನನ್ನ ಥಿಂಕಿಂಗ್ ಹಾಗೆ. ಸೊ ನಾನು ಎಷ್ಟುವರೆಗೆ ಆಗ್ತದೆ ಹಾಗೆ ನಾನು ಸ್ಲೋಲಿ ಹ್ಯಾಂಡ್ ಇನ್ ಹ್ಯಾಂಡ್ ಮೆಡಿಸಿನ್, ಮ್ಯೂಸಿಕ್, ಬೋತ್ ಆರ್ ಲೈಕ್ ಓಷನ್. ಮೆಡಿಸಿನ್ ಈಸ್ ಲೈಕ್ ಎ ಓಷನ್, ಅದರಲ್ಲಿ ಕಲೀಲಿಕ್ಕೆ ತುಂಬಾ ಇದೆ. ಮ್ಯೂಸಿಕ್ ಈಸ್ ಲೈಕ್ ಎ ಓಷನ್. ಎರಡೂ ಓಷನ್ ಅಲ್ಲಿ ಈಜ್ಕೊಂಡು ಈಜ್ಲೇಬೇಕು. ಎರಡು ಕೈ, ಇದೊಂದು ಓಷನ್, ಇದೊಂದು ಎರಡು ಬ್ಯಾಲೆನ್ಸ್ ಆಗುತ್ತೆ ಅವಾಗ, ಬ್ಯಾಲೆನ್ಸ್ ಮಾಡ್ಕೊಂಡು. ಓಕೆ. ಸೊ ಮತ್ತೊಮ್ಮೆ ನಾನು ಯುಗಾದಿ ಹಬ್ಬದ ಒಂದ್ ಸ್ವಲ್ಪ ಮಾತಾಡಬೇಕು. ಯಾಕಂದ್ರೆ ನೀವು ಸಣ್ಣ ವಯಸ್ಸಿನಲ್ಲಿರುವಾಗ ಸ್ವಲ್ಪ ಜಾಸ್ತಿ, ಈಗಂದ್ರೆ ಸ್ವಲ್ಪ ಬಿಸಿ ಅಲ್ವಾ? ಸೊ ಒಂದ್ ಸ್ವಲ್ಪ ಮಾತಾಡ. ಬಿಸಿ ಆದ್ರೆ ಸಹ ಹಬ್ಬನೇ. ಒಂದು ಹಬ್ಬ ಅಟ್ಮಾಸ್ಫಿಯರ್ ಮನೇಲಿ ಬಂದಾಗ ಏನ್ ಹೇಳ್ತಾರೆ, ನಮ್ಮ ಹಬ್ಬ ಯುಗಾದಿ ಹಬ್ಬ ಆಗ್ಲಿ ಬೇರೆ ಯಾವ್ದು ಹಬ್ಬ ಒಂದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಮ್ದು ಈ ಬಿಸಿ ಲೈಫ್ ಇರ್ತದೆ, ಆ ಬಿಸಿ ಲೈಫಲ್ಲಿ ಒಂದು ಬ್ರೇಕ್ ಅದು ಹಾಕಿದೆ. ಒಂದು ಹಬ್ಬ ಅಂದ್ರೆ ಒಂದು ಯುಗಾದಿ ಹಬ್ಬ ಅಂತೂ ಇನ್ನೂ ಸ್ಪೆಷಲ್ ಅಲ್ವಾ? ಅಂದ್ರೆ ಅದು ಆಗ ಏನಾಗ್ತದೆ, ನಮ್ಗೆ ಆ ಫ್ಯಾಮಿಲಿ ಜೊತೆ ಕೂತ್ಕೊಳ್ಳೋದು, ಒಂದು ಫ್ಯಾಮಿಲಿ ಜೊತೆ ಕೂತ್ಕೊಂಡು ಊಟ ಮಾಡೋದು, ಒಂದು ಆ ಹಬ್ಬ ಹರಿದಿನ, ಅದೊಂದು ಇಟ್ಸ್ ರಿಯಲಿ ಸ್ಪೆಷಲ್ ಫೀಲ್. ನನ್ಗನ್ಸೋ ಪ್ರಕಾರ ಈಗಿನ ಜನರೇಷನ್ ಸ್ವಲ್ಪ ಲ್ಯಾಗಿಂಗ್ ಇದೆ ಅದರಲ್ಲಿ. ನಾನು ಐ ವುಡ್ ಲೈಕ್ ಟು ಕಾಲ್ ಮೈ ಸೆಲ್ಫ್ ಆಸ್ ಓಲ್ಡ್ ಜನರೇಷನ್. ಈಗ ನನ್ಗೂ ಆಲ್ಮೋಸ್ಟ್ 33-34 ಆಗಿದೆ. ಸೊ ಅದೇ ಈಗ ಐ ಆಮ್ ಸೀಯಿಂಗ್ ಮಕ್ಕಳಿಗೆ ಯುಗಾದಿ ಕೇಳಿದ್ರೆ ಅಷ್ಟು ಅಂತ ಗೊತ್ತಿಲ್ಲ ಆಗಿದೆ. ಆದ್ರೆ ರಜೆ ಉಂಟು ಶಾಲೆಗೆ, ಅಷ್ಟೇ ರಜೆ, ಶಾಲೆಗೆ ರಜೆ ಉಂಟು, ಮೊಬೈಲ್. ನಾನು ಈಗ ಅದೇ ಹೇಳುದು, ಅಂದ್ರೆ ಅದು ಬೇಡ, ಅಂದ್ರೆ ಗೆಟ್ ಇನ್ವಾಲ್ವ್ಡ್ ಇನ್. ಈಗ ಫಾರ್ ಎಕ್ಸಾಂಪಲ್ ಆಗಿ ದೀಪಾವಳಿ ಕೂಡ. ಸೊ ದೀಪಾವಳಿ ಅಂದ್ರೆ ಮುಂಚೆ ನೋಡುತ್ತಿರುವಾಗ ಮಕ್ಕಳು ಕಂಪ್ಲೀಟ್ ಪಟಾಕಿ ಬಿಡೋದು ಅದು, ಬಟ್ ಈಗ ಅದು ಇಲ್ಲ. ಈಗ ಏನಾಗಿದೆ, ಪೊಲ್ಯೂಷನ್ ಫ್ರೀ ಅದು ಒಂದು ಹೌದು. ಬಟ್ ಆದ್ರೆ ಮಕ್ಕಳಿಗೆ ಪಟಾಕಿ ಬಿಡುವುದು ಅದು ಬೇಡಿ, ಈ ಮೊಬೈಲ್ ಪಟಾಕಿ ಬಿಡ್ತಾರೆ. ಅದೇ ಅದೊಂದು ಈಗ ನಾನು ಈಗ ಯಂಗ್ ಜನರೇಷನ್ಗೆ ಹೇಳ್ಬೇಕಂತ ನಂಗೆ ಆಸೆ. ಅಂದ್ರೆ ಮೊಬೈಲ್ ಎಲ್ಲ ಇಂಪಾರ್ಟೆಂಟ್ ಆಬ್ವಿಯಸ್ಲಿ, ಬಟ್ ಡೋಂಟ್ ಗೆಟ್ ಕೀಪ್ ಜಸ್ಟ್ ಸಮ್ ಟೈಮ್ ಫಾರ್ ಈ ಟೆಕ್ನಾಲಜಿ. ಲಿಮಿಟ್ ಯುವರ್ ಸೆಲ್ಫ್. ಅಂದ್ರೆ ಎಲ್ಲದಕ್ಕೂ ಒಂದು ಟೈಮ್ ಇರಬೇಕು. 24 hours ಅಲ್ಲಿ ನಮ್ಗೆ ಏನೇನು ಮಾಡ್ಲಿಕ್ಕೆ ಆಗ್ತದೆ ನಾವು ಡಿವೈಡ್ ಮಾಡ್ಬೇಕು. ನಾವೀಗ ನಾನು ಮೊಬೈಲ್ ಆಡ್ತೇನೆ, ಐ ಪ್ಲೇ ಡೂ ಮೈ ಥಿಂಗ್, ಬಟ್ half an hour ಸ್ಟಡೀಸಿಗೆ ಇಷ್ಟು. ಹಬ್ಬ ಹರಿದಿನ ಬರುವಾಗ ಡೆಫಿನೆಟ್ಲಿ ಪೇರೆಂಟ್ಸ್ ಜೊತೆ ಕೂತ್ಕೊಂಡು ನಾವು ಒಂದು ಗಮ್ಮತ್ ಮಾಡೋದು, ಎಲ್ಲ ಫ್ರೆಂಡ್ಸ್ ಜೊತೆ ಗಮ್ಮತ್ ಅದು ಮಾಡ್ಲೇಬೇಕಾಗ್ತದೆ. ಡೋಂಟ್ ಗೆಟ್ ಕಂಪ್ಲೀಟ್ಲಿ ಇನ್ವಾಲ್ವ್ಡ್ ಇನ್ ಮೊಬೈಲ್ ಆರ್ ಕಂಪ್ಯೂಟರ್. ಈಗ ನಾನು ನೋಡ್ತಾ ಇದ್ದೇನೆ, ಅದಂತೂ ಆಗ್ಬಾರ್ದು. ಅದ್ರ ಜೊತೆ ಹೆಲ್ತ್ ಹಜಾರ್ಡ್ಸ್ ತುಂಬಾ ಅದು ನೋಡಿ ನಮ್ಮ ಅದು ಐ ಫೀಲ್ ಯು ಶುಡ್ ಡು. ಓಕೆ. ಸೊ ಈ ಒಂದು ಹಬ್ಬದ ಪ್ರಯುಕ್ತವಾಗಿ ನಮ್ಮ ವೀಕ್ಷಕರಿಗೆ ಹೇಳ್ಬೇಕಾದ್ರೆ, ನಿಮ್ಮ ಸೈಡ್ ಒಂದು ವಿಶ್ ಮಾಡ್ಬೇಕಾದ್ರೆ ಹೇಗೆ? ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಖುಷಿಯಾಗಿರಿ. ಎಲ್ಲರೂ ನಿಮ್ಮ ಸಂಗೀತ ಕೀಪ್ ಯೋರ್ ಲೈಫ್ ಮ್ಯೂಸಿಕಲ್ ಆಗಿರಿ. ನಿಮ್ಗೆ ಏನೇನು ಲೈಫಲ್ಲಿ ಮಾಡಬೇಕು ಮಾಡಿ. ಇರೋದು ಒಂದೇ ಲೈಫ್ ನಮ್ಮದರಲ್ಲಿ. ಸೊ ನಾವು ಅದನ್ನು ತುಂಬ ಯೋಚನೆ ಮಾಡೋದು ಬೇಡ. ನಾವು ನಮ್ಮ ಇಂಟ್ರೆಸ್ಟ್, ನಮ್ಮದು ಪ್ರೊಫೆಷನ್ ಇರ್ತದೆ, ಅದರ ಜೊತೆ ನಮ್ಮ ಪ್ಯಾಷನ್ಸ ನಾವು ಸೈಡ್ ಬೈ ಸೈಡ್ ಮಾಡಲೇಬಹುದು. ಬರುವಂಥ ಆರ್ಟಿಸ್ಟ್ಗಳಿಗೆ ಡೆಫಿನೆಟ್ಲಿ ಅದೇ ನಮ್ಮದು ಏನಂದರೆ, ಬರುವಂಥ ಆರ್ಟಿಸ್ಟ್ ಮಾತ್ರ ಅಲ್ಲ, ಐ ಫೀಲ್ ಎವ್ರಿ ಒನ್ ಹ್ಯಾಸ್ ಅನ್ ಆರ್ಟ್ ಇನ್ ಹಿಮ್. ಎಸ್, ರೈಟ್. ದಟ್ ಈಸ್ ಮೈ ಥಾಟ್. ಈಗ ನಾನು ಕೆಲಕ್ಕೆ ಸ್ಪೀಚ್ ಕೊಡೋಣ ಅದೇ ಹೇಳೋದು. ಅಂದರೆ ಡೋಂಟ್ ಥಿಂಕ್ ದಟ್ ಓಕೆ ಅಭಿಷೇಕಿಗೆ ಹಾಡ್ಲಿಕ್ಕೆ ಸಿಂಗರ್ ಅವನು ಅದಕ್ಕೆ ಆಗಲ್ಲ. ಐ ಹ್ಯಾವ್ ಆಲ್ಸೋ ಪುಟ್ ಲಾಟ್ ಆಫ್ ಎಫರ್ಟ್ ಟು ಕಮ್ ಟಿಲ್ ದಿಸ್. ಅಂದರೆ ಇಟ್ ಈಸ್ ನಾಟ್ ಈಸಿ. ಸೊ ಏನಾಗ್ತದೆ ಅಂದರೆ, ನಿಮ್ಮ ಒಳಗೆ ಏನು ಉಂಟು ನಿಮಗೆ ಅದು ಫಸ್ಟ್ ಯು ಶುಡ್ ನೋ. ಈಗ ಸಿಂಗಿಂಗ್ ಮಾತ್ರ ಅಲ್ಲ, ಈಗ ನೀವು ಡ್ರಾಮಾ, ಯು ಮೈಟ್ ಬಿ ಎ ವೆರಿ ಗುಡ್ ಆಕ್ಟರ್, ಯು ಮೈಟ್ ಬಿ ಎ ವೆರಿ ಗುಡ್ ಸ್ಪೀಕರ್, ಯು ಮೈಟ್ ಬಿ ವೆರಿ ಗುಡ್ ಡ್ಯಾನ್ಸರ್, ರೈಟರ್. ಎಷ್ಟು ಎಲ್ಲರಲ್ಲೂ ಒಂದು ಆರ್ಟ್ ಇದ್ದೇ ಇರುತ್ತೆ. ನನ್ನ ಫರ್ಮ್ ಬಿಲೀಫ್ ಅಲ್ವಾ? ಎವ್ರಿ ಒನ್ ಈಸ್ ಸ್ಪೆಷಲ್. ಎವ್ರಿ ಒನ್ ಈಸ್ ಸ್ಪೆಷಲ್. ಕೆಲವೊಮ್ಮೆ ಗೊತ್ತಿರಲ್ಲ. ನಮ್ಮ ರೇಸ್ ಅಲ್ಲಿ ನಾವು ವಿ ಆರ್ ಸೋ ಇನ್ವಾಲ್ವ್ಡ್ ಇನ್ ಅವರ್ ರೇಸ್. ನಮ್ಮ ಎಲ್ಲರೂ ನಾನು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ನಾನು ಇಷ್ಟು ದುಡಿಬೇಕು. ವಿ ಕಂಪೇರ್ ಅವರ್ ಲೈಫ್ಸ್ ವಿತ್ ಅದರ್ಸ್. ದಟ್ ಈಸ್ ಅ ಬಿಗ್ಗೆಸ್ಟ್ ಮಿಸ್ಟೇಕ್ ಎವ್ರಿ ಒನ್ ಡಸ್. ನಾನು ಹೀಗೆ, ಅವನು ವರ್ಷಕ್ಕೆ ತಿಂಗಳಿಗೆ 2 ಲಕ್ಷ ದುಡಿತಾನೆ, ನಾನು 2 ಲಕ್ಷ ದುಡಿಬೇಕು. ನಾನು ಹಾಗೆ ಸಣ್ಣ ಇದರಲ್ಲಿ ನಾವು ನಮ್ಮ ಹ್ಯಾಪಿನೆಸ್. ಮನೆಯಲ್ಲಿ ಕೆಲವೊಂದ್ಸತಿ ಪೇರೆಂಟ್ಸ್ ಅದನ್ನ ನಾವು ಇನ್ನೊಂದು ಹೇಳುವ, ನಮ್ಮ ಸ್ಪೆಷಲಿ ಉಡುಪಿ ಮಂಗಳೂರಲ್ಲಿ ಜಾಸ್ತಿ ಕಂಪೇರ್. ಅವನು ನೋಡಿ 6 ತೊಲೆ 6 ಈತು ಉಂಡು, ಈತ ಆಸ್ತಿ ಉಂಡು, ಅದೆಲ್ಲ ಇರ್ತದೆ. ಅದೆಲ್ಲ ಸೈಡಲ್ಲಿ ನಾವು ನಮ್ಮ ಲೈಫ್, ನಮ್ಮ ಹ್ಯಾಪಿನೆಸ್ ಅನ್ನು ಮರಿಬಾರ್ದು. ನಾವು ಬೇರೆಯವ್ರ ಜೊತೆ ಕಂಪೇರ್ ಮಾಡಬಾರ್ದು. ದಟ್ ಈಸ್ ಅ ಬಿಗ್ಗೆಸ್ಟ್ ಡ್ರಾಬ್ಯಾಕ್ ಐ ಫೀಲ್ ನಮ್ಮ
ಸೌತ್ ಕೆನರಾದಲ್ಲಿ ಅದು ಆಗಿದೆ ಬಿಕಾಸ್ ವಿ ಆರ್ ಸೋ ಎಜುಕೇಟೆಡ್. ನಮ್ಮ ಜಿಲ್ಲೆ ಉಡುಪಿ ಮಂಗಳೂರು ಜಿಲ್ಲೆ ಎಷ್ಟು ಎಜುಕೇಟೆಡ್ ಆಗಿದೆ ಅಂದ್ರೆ ನಾವು ಎಲ್ಲ ಮರಿತಿದ್ದೇವೆ, ಈಗ ರೇಸ್ ಅಲ್ಲಿ ಇದ್ದೇವೆ. ಎಸ್ ಹೌದು, ಎಲ್ಲರೂ ಬ್ಯಾಂಗ್ಳೂರ್ ಹೋಗುದು, IT ಜಾಯಿನ್ ಆಗೋದು, ಎಲ್ಲರೂ ಅದರಲ್ಲೇ ಅಲ್ವಾ? ಓಕೆ, ಸೊ ಅದರಲ್ಲಿ ನಾವು ಶುಡ್ ನಾಟ್ ಫರ್ಗೆಟ್ ಅವರ್ ಹ್ಯಾಪಿನೆಸ್. ಕರೆಕ್ಟ್. ಓಕೆ, ತುಂಬಾ ಖುಷಿ ಆಯ್ತು ಸರ್ ನಿಮ್ಮ ಹತ್ರ ಮಾತಾಡಿ. ನಂಗೂ ಖುಷಿ. ಸೊ ಅಲ್ವಾ? ಓಕೆ, ಡಾಕ್ಟರ್ ಅಭಿಷೇಕ್ ಅವರೇ, ಅಂಡ್ ತುಂಬಷ್ಟು ಮಾತಾಡಿ ಆಯ್ತು ಅಂಡ್ ನಿಮ್ಮ ಲೈಫ್ ಜರ್ನಿ ಬಗ್ಗೆ ಅಂಡ್ ಆಲ್ ದ ವೆರಿ ಬೆಸ್ಟ್ ನಿಮ್ಗೆ. ಯಾಕಂದ್ರೆ ನೀವು ನಾನು ನಿಮ್ಮ ಹತ್ರ ಮಾತಾಡ್ತಿರುವಾಗ ಏನೋ ಫೀಲ್ ಆಗ್ತದೆ ಇನ್ ಫ್ಯೂಚರ್ ಅಲ್ಲಿ ದೊಡ್ಡ ಸಿಂಗರ್ ಆಗ್ತದೆ. ಈಗ ಅಷ್ಟೇ ಫೇಮಸ್ ಆಗಿದ್ದೀರಾ, ಬಟ್ ಪ್ರೊಫೆಷನಲ್ ಆಗಿ ನೀವು ಡಾಕ್ಟರ್ ಆಗಿ ಇದ್ದೀರಾ. ಸೊ ಅದನ್ನ ಬಿಡಬಾರ್ದು, ಇದನ್ನ ಕೂಡ ಮ್ಯಾನೇಜ್ ಮಾಡಬೇಕು. ಎಷ್ಟುವರೆಗೆ ಆಗ್ತದೆ ಅಷ್ಟು ಮಾಡ್ತಾ ಹೋಗೋದು ಅಲ್ವಾ? ಓಕೆ, ತುಂಬಾ ಆಪರ್ಚುನಿಟೀಸ್ ಎಲ್ಲ ಸಿಕ್ಲಿ ನಿಮ್ಗೆ. ಅಂಡ್ ನಮ್ಮ ದೇವರದಾಗ್ಲಿ ನಿಮ್ಮ ಪೇರೆಂಟ್ಸ್ ಆಗ್ಲಿ ಎಲ್ಲ ಆಶೀರ್ವಾದ ನಿಮ್ಮ ಮೇಲೆ ಇರಲಿ. ಓಕೆ, ನಿಮ್ಮ ಆಶೀರ್ವಾದ ಇರಲಿ. ಓಕೆ, ಸೊ ನಮ್ಮ ಎಸ್ ಥ್ಯಾಂಕ್ ಯು ಅಂಡ್ ನಮ್ಮ ಸ್ಪಂದನ ವಾಹಿನಿ ಕಡೆಯಿಂದ ನಿಮ್ಗೆ ಮತ್ತೊಮ್ಮೆ ಅದಲ್ಲ, ನಾನು ಒಂದು ಸ್ಪಂದನ ಟಿವಿಗೂ ತುಂಬಾನೇ ಥ್ಯಾಂಕ್ಸ್ ಹೇಳ್ಬೇಕಂತ. ಯಾಕಂದ್ರೆ ನಮ್ಮ ಉಡುಪಿ ಮತ್ತೆ ಮ್ಯಾಂಗ್ಳೂರ್ ಎಲ್ಲ ಕಡೆಯಲ್ಲಿ ನಮ್ಮ ಲೋಕಲ್ ಪೀಪಲ್ಗೆ ಇಟ್ ಈಸ್ ರಿಯಲಿ ಎಂಕರೇಜಿಂಗ್. ಮತ್ತೆ ಎಲ್ಲ ಒಳ್ಳೊಳ್ಳೆ ಶೋಸ್ ನೀವು ತರ್ತಾ ಇದ್ದೀರಿ. ಸೊ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ. ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಸೊ ಕೀಪ್ ಡೂಯಿಂಗ್ ಯರ್ ಗ್ರೇಟ್ ವರ್ಕ್. ಎಸ್ ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ವೀಕ್ಷಕರೇ, ತುಂಬಷ್ಟು ಮಾತಾಡಿ ಆಯಿತು ನಮ್ಮ ಸರ್ ಹತ್ರ. ಅಭಿಷೇಕ್ ಅವರ ಲೈಫ್ ಜರ್ನಿ ಹೇಳಿದರು. ಈ ಸೈಡ್ ಒಂದು ಸೈಡ್ ಡಾಕ್ಟರು, ಈ ಸೈಡು ಸಿಂಗರು, ಹೇಗೆ ಮ್ಯಾನೇಜ್ ಮಾಡ್ತಾರೆ ಅದೆಲ್ಲ ಹೇಳಿ ಆಯಿತು. ಸೊ ಹೀಗೆ ತುಂಬ ಜನ ಆರ್ಟಿಸ್ಟ್ ಇರ್ತಾರೆ, ಅಂದರೆ ಕೆಲವೊಂದು ಸತಿ ಸಿಂಗರ್ ಆಗಲೇಬೇಕು, ಅದನ್ನು ಕೆಲವೊಂದು ಸತಿ ಡ್ರೀಮ್ ಇರುತ್ತೆ, ಅದನ್ನು ಫೋಕಸ್ ಮಾಡಬೇಕಾಗುತ್ತೆ, ಅಲ್ಲಿ ತನಕ ರೀಚ್ ಆಗಬೇಕು. ಓಕೆ, ಈಚೆ ಅವರು ಡಾಕ್ಟ್ರು, ಸೊ ಡಾಕ್ಟರ್ ಆಗಿರುವಾಗ ಸಿಂಗರ್ ಆಗಬೇಕು. ಸೊ ಇದೆಲ್ಲ ಮ್ಯಾನೇಜ್ ಮಾಡೋದೆಲ್ಲ ಹೇಳಿಕೊಟ್ರು. ಓಕೆ, ಸೊ ಆಗಲಿ. ಆ್ಯಂಡ್ ಇನ್ನು ನೆಕ್ಸ್ಟ್ ಯಾವಾಗಾದರೂ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಅವರನ್ನು ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ಕರಿತೇವೆ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಸ್ಪಂದನ ಟಿವಿ. ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆ ನೋಡ್ತೇನೆ ರೀ ಸ್ಪಂದನ.